ಮುನಿದಾ ದೈವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನಂಜು. ಭೂತಾರಾಧನೆ ಹಾಗೂ ನಾಗರಾಧನೆ ಅನ್ನುವಂಥದ್ದು ಕರಾವಳಿಯಲ್ಲಿ ಒಂದು ಸಂಪ್ರದಾಯ ಹಾಗೂ ನಂಬಿಕೆ, ಬಹಳಷ್ಟು ನಂಬಿಕೆ ಈ ಒಂದು ಪದ್ಧತಿಯ ಮೇಲಿದೆ. ಆದರೆ ಇವತ್ತು ಈ ಪದ್ಧತಿಯ ಮೇಲೆ ಪ್ರಶ್ನೆ ಏಳುವಂತಹದ್ದು ಅಥವಾ ಪವಾಡ ಶುರುವಾಗುವಂತಹ ಸನ್ನಿವೇಶ ನಮ್ಮ ಎದುರಾಗಿದೆ. ಸೊ ಈ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ. ಕರಾವಳಿಯ ಕಾರಣಿಕ ದೈವ ಕೊರಗಜ್ಜನ ಪವಾಡದ ಬಗ್ಗೆ ಸಖತ್ ಚರ್ಚೆ ಆಗ್ತಾ ಇದೆ. ಉಡುಪಿ ಜಿಲ್ಲೆಯ ಕಟ್ಪಾಡಿ ಪೇಟೆ ಬಿಟ್ಟು ಬಬ್ಬುಸ್ವಾಮಿ ಸನ್ನಿಧಾನದಲ್ಲಿ ಕೊರಗಜ್ಜನ ಆರಾಧನೆಯೂ ನಡೆಯುತ್ತೆ. ಈ ಕ್ಷೇತ್ರದ ಕಾಣಿಕೆ ಹುಂಡಿಯ ಹಣಕದ್ದ ಅನ್ಯಕೋಮಿನ ಯುವಕರ ಗುಂಪು ದೈವದ ಲೀಲೆ ಅರಿಯದೆ ಅಸಂಬದ್ಧ ವರ್ತನೆ ತೋರಿತ್ತು. ಹಣಕದ್ದ ನಂತರ ಶಿವಲಿಂಗದ ಮಾದರಿಯಲ್ಲಿರುವ ಕಾಣಿಕೆ ಡಬ್ಬಿಗೆ ಮೂತ್ರ ವಿಸರ್ಜನೆ ಮಾಡಿತು ಅಲ್ಲದೆ ಕಾಂಡೋಮ್ ಪ್ಯಾಕೆಟ್ಗಳನ್ನ ಡಬ್ಬಿಗೆ ತುರುಕಿ ಕಣ್ಮರೆಯಾಗಿದ್ರು. ದೈವ ಏನು ಮಾಡುತ್ತೆ ಅನ್ನೋ ಉಡಾಫೆ ಆ ಹುಡುಗರಿಗೆ. ಆದ್ರೆ ದೈವದ ಲೀಲೆ ತಿಳಿಯಲು ಹೆಚ್ಚು ಸಮಯ ಬೇಕಾಗ್ಲಿಲ್ಲ. ಈ ಅನಾಗರಿಕ ವರ್ತನೆ ತೋರಿದ ಕೆಲವೇ ದಿನಗಳಲ್ಲಿ ತಂಡದಲ್ಲಿದ್ದ ಅಪ್ರಾಪ್ತ ಬಾಲಕನೊಬ್ಬನ ದೇಹ ಸ್ಥಿತಿಯಲ್ಲಿ ಗಂಭೀರ ಪರಿಣಾಮಗಳು ಕಂಡುಬಂತು. ಆತನ ಸೊಂಟದ ಕೆಳಗೆ ಅಂದ್ರೆ ಕಾಲಿನ ಭಾಗ ಬಲ ಕಳೆದುಕೊಂಡಿತ್ತು. ಈ ಬಗ್ಗೆ ವೈದ್ಯರಿಗೆ ತೋರಿಸಿದ್ರೂ ಪ್ರಯೋಜನವಾಗಿಲ್ಲ. ಅನ್ಯಕೋಮಿನವರಾದ್ರೂ ಹಿಂದೂಗಳೊಂದಿಗೆ ಉತ್ತಮ ಒಡನಾಟವಿದ್ದ ಸಂತ್ರಸ್ತ ಕುಟುಂಬ ಜ್ಯೋತಿಷ್ಯದ ಮೊರೆ ಹೋಗ್ತಾರೆ. ಆಗ ಕೊರಗಜ್ಜನಿಗೆ ಮಾಡಿದ ಅಪಚಾರದ ಪ್ರಸ್ತಾಪವಾಗುತ್ತೆ. ಇತ್ತೀಚೆಗೆ ಒಂದು ಘಟನೆ ಇಲ್ಲಿ ನಡೆದಿದೆ. ಏನಂದರೆ, ಒಂದು ಅನ್ಯ ಸಮುದಾಯದ ಒಂದು ಸಂಸಾರದ ಒಂದು ಹುಡುಗನಿಗೆ ಏನೋ ಒಂದು ರೀತಿಯ ಅನಾರೋಗ್ಯ ಉಂಟಾದ ಬಗ್ಗೆ ಅವರು ಇಲ್ಲಿ ಆ ದೈವವನ್ನು ನಂಬಿ ಆ ದರ್ಶನ ಮುಖೇನ ಅದನ್ನು ಕೇಳಲಿಕ್ಕೆ ಬಂದಿದ್ದರು. ಆವಾಗ ಅವರು ಮಾಡಿದ ಆ ಮಕ್ಕಳು ಏನೋ ಇಲ್ಲಿ ತಪ್ಪು ಮಾಡಿದ್ದಾರೆ. ಇಲ್ಲಿ ಮುಖ್ಯವಾಗಿ ಕೋಡ್ದಬ್ಬು ಹಾಗೂ ಕೊರಗಜ್ಜ ಎರಡು ದೈವಗಳು ಮುಖ್ಯವಾಗಿ ಇದ್ದುದರಿಂದ ಆ ದರ್ಶನ ಆಗುವಾಗ ಆ ತಪ್ಪನ್ನು ಅವರು ಹೇಳಿದ್ದಾರೆ. ಆ ತಪ್ಪಿಗೆ ದರ್ಶನದಲ್ಲಿ ಏನು ಪರಿಹಾರ ಮಾಡಲಿಕ್ಕೆ ಹೇಳಿದ್ದಾರೆ ಅದೇ ರೀತಿ ಪರಿಹಾರವನ್ನು ಮಾಡಿದ್ರು. ಅದೇ ರೀತಿ ಇನ್ನು ಮುಂದೆಯೂ ಕೋಡ್ದಬ್ಬು ಹಾಗೂ ಕೊರಗಜ್ಜನ ಕೃಪೆಯಿಂದ ಆ ಸಂಸಾರ ಒಳ್ಳೆ ರೀತಿಯಿಂದ ಆಗ್ಬೋದು ಅಂತೇಳಿ ನಮ್ಮ ನಂಬಿಕೆ. ಇನ್ನು ಮುಂದೆ ಇದೇ ರೀತಿ ಯಾರು ಯಾವುದೇ ಜನಾಂಗದವರಾಗಲಿ ಯಾವುದೇ ನಮ್ಮವರಾಗಲಿ ಏನೂ ತಪ್ಪು ಮಾಡಬಾರ್ದು. ತಪ್ಪು ಮಾಡಿದರೆ ಅದಕ್ಕೆ ತಕ್ಕ ಶಿಕ್ಷೆಯನ್ನು ದೇವರೇ ಕೊಡ್ತಾರೆ ಅಂತ ಹೇಳೋ ಒಂದು ನಿದರ್ಶನ ಇಲ್ಲಿ ಆಗಿದೆ. ಅವರ ಸೂಚನೆಯಂತೆ ತಕ್ಷಣವೇ ಕಟ್ಪಾಡಿಯ ಕೊರಗಜ್ಜ ಸ್ಥಾನಕ್ಕೆ ಬಂದು ನೊಂದ ಕುಟುಂಬ ವಿಷಯವನ್ನ ತಿಳಿಸ್ತಾರೆ. ಈ ನಡುವೆ ಕಾಣಿಕೆ ಡಬ್ಬಿ ತೆರೆದು ನೋಡಿದ ಕ್ಷೇತ್ರದ ಆಡಳಿತ ಮಂಡಳಿಗೂ ಕಿಡಿಗೇಡಿಗಳ ಕೃತ್ಯ ಅರಿವಿಗೆ ಬಂದಿರುತ್ತೆ. ಕೊನೆಗೆ ಕುಟುಂಬದ ಕೋರಿಕೆಯಂತೆ ಕೊರಗಜ್ಜನ ದರ್ಶನಕ್ಕೆ ಏರ್ಪಾಡು ಮಾಡಲಾಗುತ್ತೆ. ಅಪಚಾರ ಮಾಡಿದ ಅಪ್ರಾಪ್ತ ಬಾಲಕ ದೈವಕ್ಕೆ ಕ್ಷಮೆ ಕೋರ್ತಾನೆ. ಇಂತಹ ಕೃತ್ಯ ಮಾಡಕೂಡುದು ಅಂತ ದೈವ ಎಚ್ಚರಿಸಿದೆ. ಈ ಘಟನೆ ಕರಾವಳಿಯಾದ್ಯಂತ ಕುತೂಹಲ ಕೆರಳಿಸಿದ್ದು, ದರ್ಶನ ನಡೆದ ದಿನಗಳ ಚಿತ್ರಗಳು ವೈರಲ್ ಆಗ್ತಾ ಇದೆ. ಒಟ್ಟಿನಲ್ಲಿ ವಿಜ್ಞಾನ ಎಷ್ಟೇ ಮುಂದುವರೆದ್ರೂ ದೇವರು ದೈವ ಸುಳ್ಳಲ್ಲ ಅಂತ ಎಲ್ಲರ ಬಾಯಲ್ಲಿ ಕೇಳ್ಬರ್ತಾ ಇದೆ. ಪ್ರಮೋದ್ ಸುವರ್ಣ, ಸ್ಪಂದನ ನ್ಯೂಸ್, ಕಟಪಾಡಿ.
ಈಗ ನಾವು ನೋಡಿದ್ವಿ ಯಾವ ರೀತಿ ಒಂದು ಪವಾಡಗಳು ನಡೆಯಿತು, ಈ ಪವಾಡದ ಹಿಂದಿರುವಂತಹ ನಿಜಾಂಶ ಏನು, ಹಾಗೆ ನಿಜಕ್ಕೂ ಈ ರೀತಿಯ ಪವಾಡಗಳು ಈ ಕಾಲದಲ್ಲಿ ಕೂಡ ನಡೀತದ ಅನ್ನುವಂತಹ ಕುರಿತು ಚರ್ಚೆಗಳನ್ನ ಮಾಡ್ಲಿಕ್ಕಿದ್ದೇವೆ. ನಮ್ಮ ಜೊತೆ ನಮ್ಮ ಇವತ್ತಿನ ಅತಿಥಿಯಾದಂತಹ ಬನ್ನಂಜಿ ಬಾಬು ಅಮೀನ್ ರವರಿದ್ದಾರೆ, ಜಾನಪದ ವಿದ್ವಾಂಸರು. ಮೊದಲೇದಾಗಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. 20ಕ್ಕೂ ಹೆಚ್ಚು ಜಾನಪದ ಪುಸ್ತಕಗಳಾಗಿರ್ಬೋದು, ಭೂತಾರಾಧನೆಗಳ ಬಗ್ಗೆ ಬರೆದಿದ್ದಾರೆ ಇವರು ವಿದ್ವಾಂಸರು. ಸೊ 20ಕ್ಕೂ ಹೆಚ್ಚು ಪುಸ್ತಕಗಳನ್ನ ಬರೆದಿದ್ದೀರಿ. ಬಹುಶಃ ಕರಾವಳಿಯ ಒಂದು ಭೂತಾರಾಧನೆಯ ಬಗ್ಗೆನೇ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿ ಬರೆದಿರುವಂತದ್ದು. ಸೊ ನಿಮ್ಗೆ ಇದ್ರ ಬಗ್ಗೆ ಹೆಚ್ಚು ತಿಳುವಳಿಕೆ ಇರುತ್ತೆ. ಸೊ ಈಗಿನ ವೈಜ್ಞಾನಿಕ ಯುಗದಲ್ಲೂ ಈ ರೀತಿಯ ಪವಾಡಗಳು ಅಂತ ಅಂದ್ರೆ ಬಹುಶಃ ಎಲ್ಲರಿಗೂ, ಜನಸಾಮಾನ್ಯರಿಗೂ ಕೂಡ ಒಂದು ಪ್ರಶ್ನೆ ಹುಟ್ಟುತ್ತೆ, ಇದು ನಿಜಾನಾ ಅಂತ. ಏನ್ ಹೇಳ್ತೀರಾ? ನೋಡಿ, ನಾನು 74 ವರ್ಷದ ಒಬ್ಬ ವಯೋವೃದ್ಧ ಅಂತ ಹೇಳಿಕ್ಕೆ ಸಾಕು. 74 ವರ್ಷ. ನಾನು ಈ ತುಳುನಾಡಿನಲ್ಲಿ ಬಾಲ್ಯಾರಭ್ಯದಿಂದ ಇದ್ದವ. ಉದ್ಯೋಗ ನಿಮಿತ್ತ ಸ್ವಲ್ಪ ಕಾಲ ಮುಂಬೈಗೆ ಹೋದೆ, ಅನಂತರವೂ ಇಲ್ಲಿಗೆ ಬಂದಿದ್ದೇನೆ. ಕಳೆದ 18 ವರ್ಷದಿಂದ ಇಲ್ಲಿ ಪುನಃ ತಿರುಗಾಟ ಮಾಡ್ತಾ ಇದ್ದೇನೆ. ನನ್ನ ಬೇರೆ ಬೇರೆ ಈ ಕೃತಿ ರಚನೆಯ ಸಂಬಂಧವೂ ಇರ್ತದೆ. ಸ್ವಲ್ಪ ಕೃತಿ ರಚನೆ ಅಂತ ಹೇಳಿದರೆ ನಾವು ಕುಳಿತುಕೊಂಡು ಏನೋ ಬರೀಲಿಕ್ಕೆ ಆಗುವುದಿಲ್ಲ. ಅದು ಸ್ಥಳಕ್ಕೆ ಹೋಗಬೇಕು, ವ್ಯಕ್ತಿಗಳನ್ನು ಸಂಪರ್ಕಿಸಬೇಕು, ಸಂಶೋಧನಾತ್ಮಕವಾದಂತಹ ರೀತಿಯಲ್ಲಿ ಒಂದು ಕೋಲ ನಡೆಯುವುದಿದ್ರೆ ಪ್ರತಿಯೊಂದಕ್ಕೂ ನಾವು ಸೂಕ್ಷ್ಮವಾಗಿ ಕ್ಷಕಿರಣವನ್ನು ಅದನ್ನು ಆ ಕ್ಷಕಿರಣ ಮೂಲಕ ಅದನ್ನು ಸಂಗ್ರಹಿಸಬೇಕಾಗ್ತದೆ. ಯಾಕೆಂತ ಹೇಳಿದರೆ ನಾಳೆ ಸಮಾಜದಲ್ಲಿ ಬರುವಂತಹ ಅನೇಕ ಪ್ರಶ್ನೆಗಳಿಗೆ ನಾವು ಉತ್ತರಿಸಬೇಕಾಗ್ತದೆ. ಇಲ್ಲಿ ನೀವು ಈಗ ತೋರಿಸಿದಂತಹ ಚಾನಲ್ನಲ್ಲಿ ಬಂದ, ನಾನು 3 ದಿವಸದಿಂದ ಇದನ್ನು ತಿಳಿತಾ ಇದ್ದೇನೆ, ನೋಡ್ತಾ ಇದ್ದೇನೆ. ಒಂದು ಸ್ಪಷ್ಟ ಸಂದೇಶ ನಾನು ಕೊಡ್ತೇನೆ. ತುಳುನಾಡಿನ ಮಟ್ಟಿಗೆ ನಾವು ತುಳುವರು, ಅಂದರೆ ಜನಿವಾರೇತರ ತುಳುವರು, ಇಲ್ಲಿಗೆ ವಲಸೆ ಬಂದವರು ಬ್ರಾಹ್ಮಣರಿದ್ದಾರೆ, ವೈಶ್ಯರಿದ್ದಾರೆ, ಅಂದರೆ ಈ GSP ಅಂತ ಹೇಳಿ ಗೌಡ ಸಾರಸ್ವತ್ ಕೊಂಕಣೀಸ್, ಮರಾಠಿಗರಿದ್ದಾರೆ, ಕ್ರೈಸ್ತರಿದ್ದಾರೆ, ಮುಸಲ್ಮಾನರಿದ್ದಾರೆ, ಅನ್ಯ ಬೇರೆ ಬೇರೆ ಕೋಮಿನವರು ಇಲ್ಲಿಗೆ ಬಂದಿದ್ದಾರೆ. ಇಲ್ಲಿ ವಾಸ್ಕೋಡ ಗಾಮ ತಮಗೆಲ್ಲ ಗೊತ್ತುಂಟು. ಚರಿತ್ರೆಯಲ್ಲಿ, ಇತಿಹಾಸದಲ್ಲಿ ನೋಡಿದರೆ ಬೇರೆ ಬೇರೆ ಬಂದು ತುಳುನಾಡಿನಲ್ಲಿ ತಾವು ಬದುಕಬಹುದು ಎನ್ನುವಂತಹ ಒಂದು ದೃಢ ನಿಶ್ಚಯ ಮಾಡಿ ತುಳುವರನ್ನು ಸಂಪರ್ಕಿಸುವಾಗ ಈ ಜನರ ಜೊತೆಗೆ ಬದುಕಬಹುದು ಅಂತ ಹೇಳುವಂಥ ಮನಸ್ಥೈರ್ಯ ಮಾಡಿ ಇಲ್ಲಿಯೇ ನೆಲೆ ನಿಂತರು. ಬೇರೆ ಬೇರೆ ಉದ್ದೇಶದಿಂದ, ವ್ಯಾಪಾರ ಇರಬಹುದು, ಬೇರೆ ಬೇರೆ ಕೈಂಕರ್ಯ ಇರಬಹುದು. ಮುಂದೆ ಅವರು ಶಾಶ್ವತವಾಗಿ ಇಲ್ಲಿ ನೆಲೆಯನ್ನು ಕಂಡುಕೊಂಡದ್ದು ಸತ್ಯ. ಯಾಕಂತ ಹೇಳಿದ್ರೆ ಮೊಘಲರು ಸುಮಾರು 700 ವರ್ಷಕ್ಕಿಂತ ಹೆಚ್ಚು ಆಳಿದ್ದಾರೆ, ಬ್ರಿಟಿಷರು ಸುಮಾರು 300 ವರ್ಷ 400 ವರ್ಷ ಆಳಿದ್ದಾರೆ. ಸಮಯ ಸರಿಯಾಗಿ ನಾನು ಸ್ಪಷ್ಟ ಹೇಳುವುದಿಲ್ಲ. ಹೀಗೆ ಆಳುವಾಗ ಅನೇಕ ಕಾರ್ಯಕಾರಣದಿಂದ ಅನೇಕ ಜನ ಇಲ್ಲಿ ಬಂದು ತುಂಬಿಕೊಂಡ್ರು. ವಿದ್ಯಾವಂತರಾದ್ರೆ ನಾವೆಲ್ಲ ತುಳುವರು, ಜನಿವಾರೇತರ ತುಳುವರು ವಿದ್ಯಾವಂತರಾದ ನಂತರವೇ, ಆ ಬಾಸೆಲ್ ಮಿಷನ್ನವರು ಬಂದ ನಂತರವೇ, ಇದೊಂದು ಸ್ಪಷ್ಟ. ಅಲ್ಲಿವರೆಗೆ ಏನಿದ್ರು ಕೂಡ ಇಲ್ಲಿಗೆ ಬಂದ ವಲಸೆ ಬಂದವರು ಯಾವ ಗುಂಪಿನವರಾದರೂ ಕೂಡ ಕ್ಷಮಿಸಿ ವಿದ್ಯೆಯನ್ನು ಇನ್ನೊಬ್ಬರೊಟ್ಟಿಗೆ ಹಂಚಿಕೊಳ್ಳಿಲ್ಲ, ಅವರಷ್ಟಿಗೆ ಇರ್ತಿತ್ತು. ಆ ಬಾಸೆಲ್ ಮಿಷನ್ನವರು ಬಂದ ನಂತರ ಜಾತಿ ಮತ ಭೇದ ಮರೆತು ಎಲ್ಲರೂ ಸಮಾನ ಸ್ಕಂದರಾಗಿ ಬಾಳಲಿಕ್ಕೆ ಅವಕಾಶ ಮಾಡಿಕೊಟ್ರು. ಈ ಕೊರಗಜ್ಜ ಅನ್ನುವಂತಹ ದೈವ ತೆಂಕಣ, ಮುಲ್ಕಿಯಿಂದ ತೆಂಕಣಕ್ಕೆ ಕೊರಗಜ್ಜ ಅಂತ ಹೇಳಿ ಕರೆಯಲ್ಪಡ್ತದೆ. ಇಲ್ಲಿ ಬಡಗಲಾಗಿನಲ್ಲಿ ಅದೇ ದೈವವನ್ನು ನೀಚ ದೈವ ಅಂತ ಕರೀತೇವೆ ನಾವು. ನೀಚ ದೈವ ಅಂತ ಕರೀತೇವೆ. ಬಡಗಣ ಉತ್ತರಕ್ಕೆ ಅಂದರೆ ಸಾಧಾರಣ ಪಡುಬಿದ್ರಿಂದ ಉತ್ತರಕ್ಕೂ ಹಾಗೆ ಕರೀತೇವೆ. ಆದರೆ ಈಗ ಆಧುನಿಕತೆಯ ಪ್ರಭಾವಕ್ಕೊಳಗಾಗಿ ಹೆಚ್ಚಾಗಿ ಇಲ್ಲಿ ಕೂಡ ಉಡುಪಿಯಲ್ಲಿ ನೀವು ಎಲ್ಲಿ ಹೋದರೂ ಕೊರಗಜ್ಜ ಅಂತ ಹೇಳಿ ನಿಮ್ಗೆ ಸಿಗ್ತದೆ. ಆದರೆ ಬಬ್ಬು ಅಂತ ಹೇಳುವವ ಕೋಡಿಕಂಡಾಲ ಕೊಡಂಗ ಬನ್ನಾರು ಅನ್ನುವಂಥ ಬಂಟ ಮನೆತನದ ಒಬ್ಬ ಹಿರಿಯರು ಸಾಕಿದಂತಹ ಮಗು, ದಲಿತರ ಮಗ ಬಬ್ಬು. ಕಾಡೂರು ಬೊಮ್ಮು ಮತ್ತು ಕಚ್ಚೂರು ಮಾಲ್ದಿ ಅಂತ ಇಲ್ಲಿ ಬಾಲ್ಕೋಟ್ನ ಪರಿಸರ, ಬ್ರಹ್ಮಾವರದ ಪರಿಸರ ಅವರ ಹುಟ್ಟು ಜಾನಪದ ಇತಿಹಾಸದ ಪ್ರಕಾರ. ಅವರು ಕಡೆಗೆ ಕಾರ್ಯಕಾರಣದಿಂದ ಅವ ಕೆಮ್ಮಣ್ಣಿಗೆ ಬಂದು ನೆಲೆ ಆಗ್ತಾನೆ. ಅಲ್ಲಿ ಬಬ್ಬುನ ಜನನಾಗ್ತದೆ. ಆ ಪ್ರಕಾರವಾಗಿ ಕೋಡಿಕಂಡಾಲ ಕೊಡಂಗ ಬನ್ನಾರ ಅಂತ, ಕೋಡಿಕಂಡಾಲ ಅಂದರೆ ಕೆಮ್ಮಣ್ಣಿನ ಒಂದು ಮನೆ, ಬಂಟ ಮನೆತನದ ಒಂದು ಪ್ರತಿಷ್ಠಿತ ಮನೆ. ಆ ಮನೆತನದಲ್ಲಿ ಬಬ್ಬು ದಲಿತ ಮಗುವನ್ನು ಅವರು ಸಾಕಿಕೊಂಡು ಬಂದರು. ಮುಂದೆ ಬಬ್ಬು ಒಬ್ಬ ಅಪ್ರಮೇಯವಾದಂತಹ ಶಕ್ತಿಯನ್ನು ಪಡೆದು ಒಬ್ಬ ಮಾನವಾತೀತನಾಗಿ ದೈವತ್ವಕ್ಕೇರಿ ಅನೇಕ ಪರೀಕ್ಷೆಗಳನ್ನು ಒಡ್ಡಿದ್ರು ಕೂಡ ಅದನ್ನು ಮುಂದುವರಿದು ಅವ ದೈವತ್ವಕ್ಕೆ ಇರ್ತಾನೆ. ದೈವರಾಜ ಅಂತ ಅನಿಸಿಕೊಳ್ತಾನೆ, ವೈದ್ಯ ರಾಜ ಅನಿಸಿಕೊಳ್ತಾನೆ ಅವ ಪ್ರಬುದ್ಧತೆ. ಆದರೆ ಅವ ದಲಿತರ ಆರಾಧ್ಯ ದೈವ.
ಓಕೆ ಬಾಬು ಸ್ವಾಮಿ ಬಬ್ಬು ಬಬ್ಬು ಮತ್ತು ಕಂಬೇರ್ಲು ಅಂತೇಳಿ ಅಲ್ಲಿ ಅಲ್ಲಿ ಬ್ರಹ್ಮರು ಅಂತ ಹೇಳುವಂತಹ ಪರಿಕಲ್ಪನೆ ಅದು. ಬೇರೆ ತುಳುವರು ನಾಗಬ್ರಹ್ಮರನ್ನು ಏನು ಯಾವ ರೀತಿಯ ಪರಿಕಲ್ಪನೆ ಮಾಡ್ತಾರೆ, ಕಂಬೇರ್ಲು ಸ್ಥಾನ ಅಂತೇಳಿ. ಕಂಬೇರ್ಲು ಅಂತ ಹೇಳಿದರೆ ನಾಗಬ್ರಹ್ಮರೇ. ಆ ಸ್ಥಾನದಲ್ಲಿ ಬಬ್ಬುನಿಗೆ ಆರಾಧನೆ, ಈ ನೀಚ ದೈವ ಅಂತೇಳಿ ಕೊರಗಜ್ಜನಿಗೆ ದೈವ ಆರಾಧನೆ. ಈಗ ಮೊನ್ನೆ ನಡೆದ ಪ್ರಕರಣ ಬಬ್ಬು ಸ್ಥಾನ, ಬಬ್ಬುನ ಹೌದು ಅಲ್ಲಿ ಹೌದು ಅಲ್ಲಿ ಬೇರೆ ಒಂದು ದೈವ ಕೊರಗಜ್ಜ. ಅನೇಕ ಪರಿವಾರ ದೈವಗಳಲ್ಲಿ ಕೊರಗಜ್ಜನ ಒಂದು. ಈ ಕೊರಗಜ್ಜನಿಗೆ ಅಲ್ಲಿ ಆರಾಧನೆ ಉಂಟು. ಈ ಬಬ್ಬು ಅಂತ ಹೇಳಿದ್ರೆ ಬರೇ ದಲಿತ ಅಂತ ಹೇಳಿದ್ರೆ ದಲಿತರಲ್ಲ, ಎಲ್ಲ ತುಳುವರು ಜಾತಿ ಮತ ಭೇದ ಮರೆತು ಎಲ್ಲ ತುಳುವರು ಆರಾಧನೆ ಮಾಡ್ತಾರೆ. ನಮ್ಮ ಹೌದು ಎಲ್ಲವಂತಿಗೆ ಕೊಡ್ತೇವೆ, ಹೊರಡು ಕೊಡ್ತೇವೆ, ಆದರೆ ಆರಾಧನೆ ಅವ್ರದ್ದು. ಈ ಕೋಟಿ ಚೆನ್ನೈಯರ ಗರುಡಿಯಲ್ಲಿ ಬಿಲ್ಲವ ಜನಾಂಗ ಮಾತ್ರ ಆರಾಧನೆ, ಒಳಗಿನ ಕೆಲಸ. ಬಿಲ್ಲವರು ಇರ್ತಾರೆ, ಮಡಿವಾಳರು ಇರ್ತಾರೆ, ಇಷ್ಟೇ. ಬೇರೆಯವರು ಎಲ್ಲರೂ ಸೇರಿ ಅಂದರೆ ಎಲ್ಲ ಒಮ್ಮತದಿಂದ ಆರಾಧನೆ ಮಾಡ್ತಾರೆ ಇಡೀ ಜನ. ಹಾಗೆ ಮೊನ್ನೆ ದಿನ ನಡೆದದ್ದು ಚಾನಲ್ನಲ್ಲಿ ನೀವು ವರದಿ ಮಾಡಿದ ಕತೆ ಹೌದಾದರೆ ಇದು ಸತ್ಯ. ಈ ಕಾರಣಿಕ ಉಂಟಲ್ವ, ಅದು 1000 ವರ್ಷಕ್ಕೂ ತುಳುನಾಡಿನಿಂದ ಅದು ನಾಶ ಆಗಿ ಹೋಗುವುದಿಲ್ಲ, ಅಷ್ಟು ಬೇರು ಬಿಟ್ಟಿದೆ. ಯಾಕಂತ ಹೇಳಿದರೆ ನಾವು ತುಳುವರು ದೇವರನ್ನು ಮತ್ತೆ ನಂಬುವುದು, ದೈವಗಳನ್ನು ಮೊದಲು. ನಮ್ಮ ಅಂಗ ಹೇಗಂತ ಹೇಳಿದರೆ ದೈವಗಳಂತ ಹೇಳಿದ್ರೆ ನನ್ನ ಒಂದು ಕೈ, ಈ ಕೈ ತುಂಡಾದರೆ ಏನು ನನಗೊಂದು ಕೊರತೆ ಬರ್ತದೆ. ಆ ರೀತಿ ನಾವು ದೈವವನ್ನು ಕಾಯ ವಾಚ ಮನಸ ಅಂತಃಕರಣ ತ್ರಿಕರಣ ಪೂರ್ವಕವಾಗಿ ದೈವವನ್ನು ನಂಬ್ತೇವೆ. ನಾವು ಎಲ್ಲದಕ್ಕೂ ಹೋಗುವಾಗ ನಾನು ನಂಬಿದ ಸತ್ಯಗಳಿದ್ರೆ, ಸತ್ಯ ಅಂತ ಹೇಳೋದು ದೈವ. ತುಳುನಾಡಿನಲ್ಲಿ ಸತ್ಯ ಅಂತ ಹೇಳೋದು ದೈವ. ಹೌದು, ನಾನು ನಂಬಿದ ಸತ್ಯಗಳು ನನ್ನ ಬೆಂಗಾವಲಾಗಿ ಬರಬೇಕು ಅಂತ. ಆವಾಗ ದೈವ ಬಂದೇ ಬರ್ತದೆ ನಿಜ ರೂಪದಲ್ಲಿ. ನಮ್ಗೆ ಆ ವಿಶ್ವಾಸ ಉಂಟು. ಆ ವಿಶ್ವಾಸದ ನೆಲೆಯಲ್ಲಿ ನಾನು ಮಾತನಾಡುವುದಿದ್ರೆ ಮೊನ್ನೆ ನಡೆದ ಕತೆ ಚಾನಲ್ನಲ್ಲಿ ವರದಿಯಾದ ಪ್ರಕಾರವಾದರೆ ಅದು ಸತ್ಯ. ಅಷ್ಟರ ಮಟ್ಟಿಗೆ ನಂಬಿಕೆ ಅನ್ನುವಂಥದ್ದು ಉಂಟು. ಯಾಕೆಂತ ಹೇಳಿದ್ರೆ ನಮ್ಮಲ್ಲಿ ಮೊದಲು ಇದ್ದದ್ದು ಈಶ್ವರ ಮತ್ತೆ ಮಾರಿಯ ಮಹಾಕಾಳಿ ಅಂತ, ಮಹಾಕಾಲಬ್ಬೆ ಅಂತ ಹೇಳ್ತೇವೆ. ಮಹಾಕಾಳಿ ಹಬ್ಬೆ ಈಗ ಅಂಬಲ್ಪಾಡಿಯಲ್ಲಿ ಏನುಂಟು, ಕಾಪುವಿನಲ್ಲಿ ಏನುಂಟು, ಮಾರಣಕಟ್ಟೆಯಲ್ಲಿ ಉಂಟು. ಈ ಮಹಾಕಾಳಿ ಬೇರೆ ಬೇರೆ ಸ್ವರೂಪದಲ್ಲಿರುವುದು, ಅದು ಚರ್ಚೆಗೆ ಬರುವುದಿಲ್ಲ. ಈ ಮಹಾಕಾಳಿಯನ್ನು ನಾವು ಬಹಳ ಬಹಳ ರೀತಿಯಲ್ಲಿ ನಂಬ್ತೇವೆ. ರಾಮ ಕೃಷ್ಣ ಗೋವಿಂದ ಮುರಾರಿ ಇದೆಲ್ಲ ವೈದಿಕರ ಪ್ರಭಾವದಿಂದ ನಮ್ಮನ್ನು ಬಂದದ್ದು. ನಾವು ಇವತ್ತು ನಂಬ್ತೇವೆ. ಮೂಲ ನಾವು ದೈವಾರಾಧಕರು. ಬಹುಶಃ ಈ ನಂಬಿಕೆ ಈಗ ಪ್ರಶ್ನೆ ಹುಟ್ಟಿರೋದು ಬಹಳಷ್ಟು ನಾಸ್ತಿಕರಿಗೆ ಒಂದು ರೀತಿಯಾದಂತ ಕ್ವಶನ್. ಆಸ್ತಿಕರು ಯಾವತ್ತೂ ಪ್ರಶ್ನೆ ಮಾಡ್ಲಿಕ್ಕೆ ಹೋಗುದಿಲ್ಲ ಇವಾಗ. ಸೊ ನಾಸ್ತಿಕರು ಹೇಳ್ತಾರೆ ವೈಜ್ಞಾನಿಕ ಯುಗದಲ್ಲಿಯೂ ಕೂಡ ಈ ರೀತಿಯ ಪವಾಡ ನಡಿಲಿಕ್ಕೆ ಸಾಧ್ಯನಾ ಅಂತ. ಏನಂತೀರ ಅದಕ್ಕೆ? ದಯವಿಟ್ಟು ಕ್ಷಮಿಸಬೇಕು, ಇದೆಲ್ಲ ವೀಕ್ಷಕರಿಗೆ ಹೋಗ್ತದೆ. ತಾಯಿ ಅಂತ ಹೇಳುವುದು ಸತ್ಯ, ಒಪ್ತಿರಲ್ಲ? ತಾಯಿ ಅಂತ ಹೇಳುವುದು ಸತ್ಯ, ತಂದೆ ಅಂತ ಹೇಳುವುದು ವಿಶ್ವಾಸ. ಖಂಡಿತ. ಈ ಸತ್ಯ ಮತ್ತು ವಿಶ್ವಾಸಕ್ಕೆ ಎಷ್ಟು ಅಂತರ ಇದ್ರೂ ಅದು ಒಟ್ಟಿಗೆ ನಡೆಯುತ್ತದೆ, ಸಾಮರಸ್ಯ ಇದೆ. ಯಾವ ಮಗು ಅದನ್ನು ಪ್ರಶ್ನೆ ಮಾಡುವುದಿಲ್ಲ. ಅಘಟಿತ ಘಟನೆ ನಡೆದಿರಬಹುದು, ಅದು ವಿಷಯ ಬೇರೆ. ಅದನ್ನು ಯಾರು ಪ್ರಶ್ನೆ ಮಾಡ್ಲಿಕ್ಕೆ ಹೋಗುದಿಲ್ಲ. ನೀವು ನನ್ನ ತಂದೆಯೋ ತಾಯಿಯೋ ಅಂತೇಳಿ ಯಾರೂ ಪ್ರಶ್ನೆ ಮಾಡೋದಿಲ್ಲ. ನೀವು ನನ್ನ ತಂದೆ ಅಂತ ಯಾರೂ ಪ್ರಶ್ನೆ ಮಾಡೋದಿಲ್ಲ. ಅಂದರೆ ಇಡೀ ಜಗತ್ತು ನಿಂತದ್ದು ವಿಶ್ವಾಸದ ಮೇಲೆ. ನಾನು ಬಹಳ ಹೆಚ್ಚು ಓದಿದವನಲ್ಲ, ನಾನೊಬ್ಬ ಮೆಟ್ರಿಕ್ಯುಲೇಟ್ ಮಾತ್ರ ನಿಮ್ಮ ಅವಗಾಹನೆಗೆ. ಆದರೆ ಆ ಕತೆ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಇವತ್ತು ನಾಸ್ತಿಕರಂತೇಳಿ ನೀವು ಯಾರನ್ನು ಕರೀತೀರಿ? ಇವತ್ತು ನಾಸ್ತಿಕರಂತ ನಮ್ಮ ತುಳುನಾಡಿನಲ್ಲಿ ಓರ್ವ ತಾಯಿ, ಮಹಾತಾಯಿ 28ರವರೆಗೆ ಹೆರಿಗೆ ಆಗ್ತಿತ್ತು. ಒಬ್ಬ ತಾಯಿ 28 ಮಕ್ಕಳನ್ನು ಹೆರ್ತಾ ಇದ್ರು. ಅದನ್ನು ಅಷ್ಟೇ ಲಾಲನೆ ಪಾಲನೆ ಮಾಡ್ತಾ ಇದ್ರು, ಅಷ್ಟೇ ಅಕರಾಸ್ತೆಯಿಂದ ಆ ಮಕ್ಕಳನ್ನು ಬೆಳೆಸ್ತಾ ಇದ್ರು. ಆವಾಗ ಎಲ್ಲರೂ ಆಸ್ತಿಕರೇ. ಈ ನಮ್ಮ ನಂಬಿಕೆ ಅಂತ ಹೇಳಿದ ಏನುಂಟು, ಅದನ್ನು ಕಲ್ಲು ಹೊಡೆದು ಕಲ್ಲು ಸರಿಯೋ ಅಂಥೇಳಿ ಯಾವುದನ್ನು ಪ್ರಶ್ನೆ ಮಾಡ್ತಾ ಇರಲಿಲ್ಲ. ಈಗಿನ ತಾಂತ್ರಿಕ ಯುಗದಲ್ಲಿ ತಾಯಿ ಮಕ್ಕಳನ್ನು ಸಾಕುವುದಾಗಲಿ, ಕುಟುಂಬ ಎಳೆಯರ ಮೇಲೆ ಇರುವಂತಹ ಆ ಲಕ್ಷ್ಯದ ಮೇಲೆ ಆಗಲಿ ನಮ್ಮದು ತುಂಬ ಕೊರತೆ ಉಂಟು. ಆ ಕೊರತೆಯ ದಿಶೆಯಿಂದ ನಾವು ಮಕ್ಕಳಿಗೆ ಸರಿಯಾಗಿ ಮನೆಯಲ್ಲಿ ಏನು ಪ್ರಶಿಕ್ಷಣ ಕೊಡಬೇಕು, ಏನು ಸಂಸ್ಕೃತಿಯನ್ನು ಕಲಿಸಬೇಕು ಅದನ್ನು ಕಲಿಸ್ತಾ ಇಲ್ಲ.
ದಯವಿಟ್ಟು ಕ್ಷಮಿಸಬೇಕು, ವೀಕ್ಷಕರು ಕ್ಷಮಿಸಬೇಕು. ಅದನ್ನು ಕಲಿಸ್ತಾ ಇಲ್ಲ, ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ಯಾಕೆ ಅಂತ ಹೇಳಿದರೆ ನೋಡಿ, ಒಂದು ತಂದೆಯೂ ವಿದ್ಯಾವಂತರು, ತಾಯಿಯೂ ವಿದ್ಯಾವಂತರು, ಇಬ್ಬರು ನೌಕರಿಯಲ್ಲಿದ್ದಾರೆ. ಬೆಳಿಗ್ಗೆ ಮಗುವನ್ನು ತಯಾರು ಮಾಡಿ ಅದನ್ನು ಯಾವುದೋ ಒಂದು ಸಣ್ಣ ಶಿಕ್ಷಣಕ್ಕೋ ಅಥವಾ ಅದಕ್ಕೆ ಸಂಬಂಧಪಟ್ಟ ತರಬೇತಿಯನ್ನು ಕೊಡುವಂಥ ಶಾಲೆಗೋ ದೂಡಿ ಅವರು ಕಾರ್ಯಪ್ರವೃತ್ತರಾಗ್ತಾರೆ. 7 ಗಂಟೆವರೆಗೆ ಅವರು ಬರುವವರೆಗೆ ಮಗುವಿಗೆ ಬೇರೆ ಏನು ಗೊತ್ತಿಲ್ಲ. ಏನು ಆಯಾ ಅಂತ ಹೇಳೋದು ನಮ್ಮ ಆಂಗ್ಲ ಸಂಸ್ಕೃತಿ ಉಂಟಲ್ವ, ಈ ಆಯಾ ಅಂತ ಹೇಳುವುದುಂಟು. ಆ ರೀತಿಯಲ್ಲಿ ಮಗು ಬೆಳೆಯುತ್ತದೆ. ಅದು ಬೆಳೆಯುವಾಗ ಪ್ರಬುದ್ಧತೆಗೆ ಬರುವವರೆಗೆ ಮಗುವಿಗೆ ಏನೂ ಗೊತ್ತಿರುವುದಿಲ್ಲ. ಗೊತ್ತಾಗುವುದು ತಮ್ಮಂಥ ಚಾನೆಲ್ನ ಮುಖಾಂತರವಾಗಿ ಮಾತ್ರ. ಖಂಡಿತ. ಆದ್ದರಿಂದ ನಮ್ಮಲ್ಲಿ ತುಂಬ ನೈತಿಕ ಶಿಕ್ಷಣದ ಕೊರತೆ ಉಂಟು. ಆ ಕೊರತೆಯಿಂದಾಗಿ ಇವತ್ತು ಹೌದೋ ಅಲ್ಲವೋ, ಏನು ಒಬ್ಬ ಮನುಷ್ಯನ ಮೇಲೆ ದೈವ ಮೈ ಮೇಲೆ ಬರುವುದು ಅಂತ ಹೇಳಿದ್ರೆ ಎಷ್ಟು ಸತ್ಯ, ಅದು ಸತ್ಯ, ಅದನ್ನು ನಾವು ಒಪ್ತೇವೆ. ನಾವು ಇವತ್ತು ಒಪ್ತೇವೆ, ನಮಗೆ ಇನ್ನು ಭವಿಷ್ಯದಲ್ಲಿ ಒಪ್ತೇವೆ. ನಮ್ಮ ಅದನ್ನು ಒಪ್ಪುವಂಥ ನೀವು ಹೇಳಿದಾಗೆ ಆಸ್ತಿಕರು ತುಂಬ ಜನ ಇದ್ದಾರೆ. ಅದು ಯಾಕೆ ಅಂತ ಹೇಳಿದರೆ ಈ ತುಳುವಿನಲ್ಲಿ ಒಂದು ಕಲು ನೀಲೆ ಅಂತ, ಕಲು ನೀಲೆ ಅಂತ ಹೇಳಿದರೆ ನನ್ನ ನೆಲೆಯನ್ನು ತೋರಿಸಬೇಕೋ, ದೈವ ಕೇಳ್ತದೆ ಒಮ್ಮೆ. ತನ್ನ ಕೈಯಲ್ಲಿದ್ದಂಥ ಕಡ್ಸಲೆ ಅಂತ ಹೇಳ್ತೇವೆ ನಾವು, ದೊಡ್ಡ ಕತ್ತಿಯನ್ನು ಹೇಳೋದು. ಒಂದು 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 ನಿರ್ಣಾಯಕವಾದ ಹಂತಕ್ಕೆ ಬರುವಾಗ ದೈವ ಕೇಳ್ತಾರೆ, ಏನು ನನ್ನನ್ನು ಪರೀಕ್ಷೆ ಮಾಡಲಿಕ್ಕೆ ಬಂದಿದ್ದೀರಾ, ನಾನು ನನ್ನ ನಿಜ ಸ್ಥಿತಿಯನ್ನು ತೋರಿಸಬೇಕಾ? ತೋರಿಸಿದ್ರೆ ತೋರಿಸು ಅಂತ ಹೇಳಿದರೆ ಏನಾದರೂ ಗಂಡಾಂತರ ಬತ್ತು ಅಂತೇಳಿ ಈ ಕತ್ತಿಯನ್ನು ತಿರುಗಿ ಹಿಡಿಯುವುದು ಅಂತ ಉಂಟು. ಆವಾಗ ಕುಟುಂಬಕ್ಕೆ ಒಂದು ಅನಿಷ್ಟ ಅಂತೇಳಿ ಉಂಟು. ನಾವೆಲ್ಲ ಕಣ್ಣಾರೆ ನೋಡಿದವರು, ನಾವೆಲ್ಲ ಕಣ್ಣಾರೆ ಅನುಭವಿಸಿದವರು, ಅನೇಕ ಉದಾಹರಣೆಗಳು ಇದ್ದಾವೆ ಅದಕ್ಕೆ. ಹೌದು. ಆದ್ದರಿಂದ ನಮ್ಮ ಮಟ್ಟಿಗೆ ನಾನು ವೈಯಕ್ತಿಕವಾಗಿ ತುಳುನಾಡಿನ ಮಟ್ಟಿಗೆ ಹೇಳುವುದಾದರೆ ಇವತ್ತಿಗೂ ಆ ವಿಶ್ವಾಸ ಉಂಟು. ಇವತ್ತಿಗೂ ಎಸ್, ನೀವೀಗ ಹೇಳಿದ್ರೆ ನೈತಿಕ ಶಿಕ್ಷಣದ ಕೊರತೆ ನಮ್ಮ ಮಕ್ಕಳಲ್ಲಿ ಎದ್ದು ಕಾಣ್ತಾ ಇದೆ. ಈಗ ಅಲ್ಲಿ ಆದಂತಹ ಘಟನೆ ಕೂಡ ಬಹಳಷ್ಟು ಹಾಗೇನೇ ಇದೆ. 15 ವರ್ಷದ ಬಾಲಕ ಏನಿದ್ದಾರೆ, ಬಾಲಕರ ಗುಂಪು, ಅವ್ರು ಹೋಗಿ ಆ ರೀತಿಯ ಒಂದು ಅನಾಚಾರವನ್ನ, ಅಶ್ಲೀಲ ವಸ್ತುಗಳನ್ನ ಹಾಕಿರುವಂತದ್ದು, ಹಾಗೇನೆ ಏನು ಕಾಣಿಕೆ ಡಬ್ಬಿಂದ ಕಾಣಿಕೆಗಳನ್ನ ಕದ್ದಿರೋದು, ಇದು ಕೂಡ ಒಂದು ಕಡೆ ನೈತಿಕ ಶಿಕ್ಷಣದ ಕೊರತೆಯಿಂದಾನೇ ಉಂಟಾಗಿರೋದು. ಎಲ್ಲೋ ಒಂದು ಕಡೆ ನಾವು ನಂಬದೇ ಇರ್ಲಿ, ಇನ್ನೊಂದು ನಂಬಿಕೆಗೆ ಅಪಚಾರವೆಸಗುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ನೋಡಿ, ಇದು ಈ ಎಳೆಯನ್ನು ಬಿಡಿಸುವುದು ಬಹಳ ಜಿಜ್ಞಾಸಾತ್ಮಕವಾದ ವಿಚಾರ ತಮ್ಮಲ್ಲಿ ನಾನು ಹೇಳುವುದು. ಈ ಬಗ್ಗೆ ಚರ್ಚೆ ಮುಂದುವರಿಸೋಣ, ಅದಕ್ಕೂ ಮುಂಚೆ ಪುಟ್ಟ ವಿರಾಮ. ಮುನಿದ ದೈವ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾವಿವತ್ತು ಚರ್ಚೆ ಮಾಡ್ತಾ ಇದ್ವಿ ತುಳುನಾಡಿನ ಭೂತಾರಾಧನೆಯ ಕುರಿತು. ಈ ಬಗ್ಗೆ ಚರ್ಚೆ ಮಾಡ್ಲಿಕ್ಕಿದ್ದಾರೆ ನಮ್ಮ ಜೊತೆ ಬನಂಜೆ ಬಾಬು ಅಮೀನ್ ಅವರು, ಜನಪದ ವಿದ್ವಾಂಸರು. ಮತ್ತೊಮ್ಮೆ ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವೀಗ ಚರ್ಚೆನ ಮಾಡ್ತಾ ಇದ್ವಿ, ನೈತಿಕ ಶಿಕ್ಷಣದ ಕೊರತೆಯಿಂದಾಗಿ ಮಕ್ಕಳೆಲ್ಲೋ ಕಡೆ ಹಾದಿ ತಪ್ತಾ ಇದ್ದಾರೆ. ಇಲ್ಲಿ ನಡೆದದ್ದು ಇದೇ ವಿಚಾರ, ಏನ್ ಹೇಳ್ತೀರಾ? ನೋಡಿ, ಈ ದೇಶದ ವಿಶೇಷವಾಗಿ ತುಳುನಾಡಿನ ಇತಿಹಾಸವನ್ನು ನಾವು ಮೆಲುಕು ಹಾಕ್ಲಿಕ್ಕೆ ಹೋದ್ರೆ ಎಲ್ಲ ತುಳುವರಲ್ಲಿ, ತುಳುವರು ಅಂತ ಹೇಳಿದ್ರೆ ನಾನು ಬರೀ ಬಿಲ್ಲವರು, ಮೊಗವೀರರು, ಬಂಟರು ಅಥವಾ ಮೂಲ್ಯರು ವಗೈರೆ ತುಳುವರನ್ನೇ ಅದನ್ನು ನಾನು ಬೇರೆ ಇಟ್ಟು ಮಾತಾಡೋದಿಲ್ಲ. ಇಲ್ಲಿ ಬಂದಂತಹ ಮುಸ್ಲಿಮರು, ಇಲ್ಲಿ ಬಂದಂತಹ ಕ್ರೈಸ್ತರು, ಇಲ್ಲಿ ಬಂದಂತಹ ಅನ್ಯ ಕೋಮಿನವರು, ಬ್ರಾಹ್ಮಣರು ಅಥವಾ ಗೌಡ ಸಾರಸ್ವತರು, ಎಲ್ಲರ ಜೈನರು, ಎಲ್ಲರ ಮೇಲ್ವಿಚಾರಣೆಯಲ್ಲಿ ಅನೇಕ ತುಳುನಾಡಿನ ದೈವಗಳ ದೈವಸ್ಥಾನ ಕೂಡ ಅವರ ಆಳ್ವಿಕೆಯಲ್ಲಿ ಉಂಟು. ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರು ಒಬ್ಬರು ಜೈನ ಮನೆತನದ ಮಹಾಶಯ. ಅವರ ಅಂಕಿತದಲ್ಲಿ ಕಾಳರಾಹು, ಕಾಳದೈವ ಮೊದಲಾಗಿ ಅನೇಕ ದೈವಗಳಿದ್ದಾವೆ. ಅಣ್ಣಪ್ಪ ದೈವ ಅಂತುವಂಥ ಒಂದು ಶ್ರೇಷ್ಠ ದೈವ ಧರ್ಮಸ್ಥಳದ ಹೆಗ್ಡೆಯವರ ಅಂಕಿತದಲ್ಲಿರತಕ್ಕಂಥ ಸನ್ನಿಧಾನದಲ್ಲಿ ಉಂಟು. ಅಷ್ಟು ಮಾತ್ರವಲ್ಲ, ಅನೇಕ ಜೈನ ಮನೆತನದವರ ಕೈಂಕರ್ಯದಲ್ಲಿ ಇವತ್ತು ಕೋಟಿ ಚೆನ್ನಯ್ಯರ ಬ್ರಹ್ಮ ಬೈದೇರುಗಳ ಗರುಡಿಗಳು ನಡೀತಾ ಇದ್ದಾವೆ. ಅಷ್ಟು ಮಾತ್ರವಲ್ಲ, ಗೌಡ ಸಾರಸ್ವತರದ್ದು ಕಾಪು ಮೊದಲಾದರೆ ನೋಡಿದರೆ ಪಿಲ್ಚಂಡಿ, ಕಲ್ಕುಡ ಇಂತಹ ದೈವಗಳ ಆಡಳಿತ ಅವರ ಕೈಯಲ್ಲಿ ಉಂಟು. ಇಷ್ಟೊಂದು ರೀತಿಯ ಒಳ್ಳೆಯ ಒಂದು ಸಾಮಾಜಿಕ ಸಾಮರಸ್ಯದಲ್ಲಿ ಈ ದೈವಾರಾಧನೆ ನಡೀತಾ ಉಂಟು. ಇಲ್ಲಿ ಒಂದು ಮಜೂರು ಅಂತ ಒಂದು ಊರುಂಟು, ನಿಮ್ಮ ಕಾಪು ಸಮೀಪ, ಮಲ್ಲಾರು ಮಜೂರು ಅಂತ. ನೀವು ಹೇಳಿದರೆ ನಿಮಗೆ ವಿಶ್ವಾಸಕ್ಕೆ ಬರ್ತದೆ, ಯಾಕಂದರೆ ನಾನು ಪ್ರತ್ಯಕ್ಷದರ್ಶಿ. ಅಲ್ಲಿ ಇರತಕ್ಕಂತಹ 500 ಮನೆಗಳಲ್ಲಿ 400 ಮನೆಗಳು ಮುಸ್ಲಿಂ ಬಾಂಧವರದ್ದು.
ಆ ಗರುಡಿಯ ಆಡಳಿತಕ್ಕೆ ಅಥವಾ ಪರಿವ್ಯಾಪ್ತಿಗೆ ಒಳಪಡುವಂತಹ ಜಾಗ. ಅಲ್ಲಿ 300 ಅಲ್ಲಿ ಕೋಟಿ ಚೆನ್ನಯರ ವಾರ್ಷಿಕ ನೇಮ ಅಂತೇಳಿ ನಡೆಯುತ್ತದೆ. ಈ ವಾರ್ಷಿಕ ನೇಮಕ್ಕೆ 300 ಮುಸ್ಲಿಂ ಕುಟುಂಬಗಳ ಹರಿಕೆ ಉಂಟು, ಅವರ ಕೊಡುಗೆ ಉಂಟು, ಅವರ ವಂತಿಗೆ ಉಂಟು. ಹಣ್ಣುಕಾಯಿ ತಂದು ಹೊರಗಿನಲ್ಲಿ ಒಳಗಿನಲ್ಲಿ ತಂದು ಮಾಡಿಸಿಕೊಂಡು ಹೋಗ್ತಾರೆ. ಇದು ವಿಶ್ವಾಸ ಅಲ್ವಾ? ಇದು ವಿಶ್ವಾಸ ಅಲ್ವಾ? ಅದೇ ರೀತಿ ಅಲ್ಲಲ್ಲಿ ಎಲ್ಲ ಕ್ರೈಸ್ತರಿರ್ಬೋದು, ಎಲ್ಲರೂ ನಾಗನ ಆರಾಧನೆ ಮಾಡ್ತಾರೆ. ಇವತ್ತಿಗೂ ಮುಸ್ಲಿಮರು ನಾಗನಿಗೆ ತನು ತಂಬಿಲ ಸೇವೆ ಕೊಡ್ತಾರೆ. ಅದು ಮಾಡೋದು ನಾವು ಇರ್ಬೋದು. ಬ್ರಾಹ್ಮಣರು ಬರ್ತಾರೆ, ಬ್ರಾಹ್ಮಣರ ಆಡಳಿತದಲ್ಲಿ ಅನೇಕ ದೈವಸ್ಥಾನಗಳಿದ್ದಾವೆ. ನಾವು ಎಳೆಯವರು ಇರುವಾಗ ದೈವಸ್ಥಾನದ ಒಡೆತನ, ಆ ದೈವ ಹೀಗೆ ಬಿಡುವುದಿಲ್ಲ ಮಾರಾಯ, ಬಂದು ನೀವು ಕೋಳಿ ತುಂಡು ಮಾಡಿ, ಅಂದರೆ ದೈವಕ್ಕೆ ತಂಬಿಲ ಸೇವೆ ಅಂತ ಉಂಟು, ಈ ಭೋಗ ತಂಬಿಲ ಅಂತ. ಕೋಳಿ ತುಂಡು ಮಾಡಿ ನೀವು ಅದನ್ನು ನಾವು ಮಾಡಿ ನಾವೇ ಹಿಡ್ಕೊಂಡು ಬರುವಂಥ ಪಂಚಾಯತಿಗೆ ಅದು ಯಾವುದು, ಅವರು ತಿನ್ನುವುದಿಲ್ಲ, ನಾವು ತಿನ್ನುವುದು. ಆದರೆ ವಿಶ್ವಾಸ ಉಂಟು ಅವರಿಗೆ. ಓಹ್, ನನ್ನ ಕಲ್ಕುಡ, ನನ್ನ ಪಂಜುರ್ಲಿ, ಎಷ್ಟು ನಿಮಗೆ ಉದಾಹರಣೆ ಬೇಕು. ಅದೇ ರೀತಿ ಮುಸ್ಲಿಂ ಸಮುದಾಯವು 100ಕ್ಕೆ 100 ದೈವಗಳು. ಅವರು ಮನೆಯಲ್ಲಿ ಅವರು ಆರಾಧನೆ ಮಾಡ್ಬೇಕಂತೇಳಿ ಹೇಳುವುದಿಲ್ಲ. ಹಿದಾಯತುಲ್ಲಾ ಸಾಹೇಬರು ಅಂತೇಳಿ ಒಬ್ಬರು ಒಳ್ಳೆಯ ಒಬ್ಬ ವಾದ್ಯ ನಗಸ್ವರದ ಪ್ರವೀಣ, ಅವರು ಎಷ್ಟು ಗರಡಿಗಳಲ್ಲಿ ಇವತ್ತಿಗೂ ಸೇವೆ ಮಾಡ್ತಾ ಇದ್ದಾರೆ, ಎಷ್ಟೋ ದೈವಸ್ಥಾನಗಳಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ತುಂಬ ದೊಡ್ಡ ಹೆಸರು. ಅವರು ಕೂಡ ಕೋಟಿ ಚೆನ್ನಯರನ್ನು, ದೈವಗಳನ್ನು ತುಂಬ ನಂಬ್ತಾರೆ. ನಮ್ಮ ಆಪ್ತ ಮಿತ್ರರು ಹಿದಾಯತುಲ್ಲಾ ಸಾಹೇಬ್ರು ಅಂತ, ಇಲ್ಲಿ ಉಚ್ಚಿಲದವರು. ಹೌದು, ಅವ್ರಿಗೆ ಇದನ್ನು ಕೇಳಲಿಕ್ಕೂ ಸಾಧ್ಯತೆ ಉಂಟು, ನಮ್ಮ ಚಾನಲ್ನಲ್ಲಿ ಬರುವುದನ್ನು ಕೇಳಲಿಕ್ಕೆ ಸಾಧ್ಯತೆ ಉಂಟು. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತೇಳಿ ನೋಡಿ, ಮೊನ್ನೆ ಅಪಚಾರ ಎಸಗಿದ ಗುಂಪಿನಲ್ಲಿ ಬರೇ ಮುಸ್ಲಿಂ ಮಕ್ಕಳು, ಆ ಗುಂಪಿನಲ್ಲಿ ಬೇರೆ ಕೋಮಿನವರು, ನಾವು ಇವತ್ತು ಅನ್ಯ ಕೋಮಿನ ಮಕ್ಕಳಿಗೆ ಮಾತ್ರ ಅನ್ಯಾಯ ಆಗಿದೆ ಅಂತ ಹೇಳ್ತೇವೆ, ಬೇರೆ ಕೋಮಿನವರು ಇದ್ರೋ ನಾನು ಇವತ್ತು ಹೇಳಲಿಕ್ಕೆ ಬಯಸುವುದಿಲ್ಲ. ನನಗೆ ತಿಳಿದ ಮಾಹಿತಿ ಪ್ರಕಾರ ಬೇರೆ ಕೋಮಿನ ಮಕ್ಕಳು ಇದ್ರು, ಸರೀಕರು 15-16 ವರ್ಷದ ಎಲ್ಲರೂ ಇದ್ರು ಮಕ್ಕಳು. ಎಲ್ಲರೂ ಇದ್ದು ಅನ್ಯಾಯ ಮಾಡಿದವ ಮುಸ್ಲಿಂ ಕೋಮಿನವರು ಇರಬಹುದು, ಜೊತೆಗಿದ್ರು. ನೋಡಿ, ಮುಸ್ಲಿಂ ಕೋಮಿನವರು ಅವರು ಬೆಳೆದಂತಹ ಪರಿಸರ ಬೇರೆ, ಬೆಳೆಯುವಂತಹ ರೀತಿ ಬೇರೆ, ಎಲ್ಲ ಮಾತ್ರ ಅಲ್ಲ, ತಂದೆ ತಾಯಿ ವಿಚಾರವೇ ಬೇರೆ, ಅವರ ಆರಾಧನಾ ಕ್ರಮವೇ ಬೇರೆ. ಹಿಂದೂ ಧರ್ಮವನ್ನು ಅವರು ಒಪ್ಪಿಕೊಳ್ಳದಿದ್ರು, ಇಲ್ಲಿರತಕ್ಕಂಥ ಆರಾಧನೆಗಳನ್ನು ಅವರು ಒಪ್ಪಿಕೊಳ್ತಾರೆ. ಆದರೆ ಅವರಿಗೆ ಆದಂತಹ ಒಂದು ಅಲ್ಲಾಹು ಅಕ್ಬರ್, ಕ್ರೈಸ್ತರು ಹೇಳ್ಬೋದು, ನನಗೆ ಅವರೇ ಯಾರು ಶಿಲುಬೆ ಹೊತ್ತ ದೇವರೇ ನಮಗೆ ದೇವರು. ಇದು ಅವರ ಆರಾಧನೆಗೂ ನಮ್ಮ ಆರಾಧನೆ ಒಪ್ಪಿಕೊಳ್ಳುವುದಕ್ಕೂ ಅವರು ಅಲ್ಲಿ ಬೆಳೆದು ಬಂದ ಸಂಸ್ಕೃತಿಗೂ ಅಜಗಜಾಂತರ. ಅಲ್ಲಿ ಮಾತಿಗೆ ತಮಾಷೆಗೆ ಇವತ್ತಿನ ಆಧುನಿಕ ಪ್ರಪಂಚದಲ್ಲಿ ಅವರು ಬಂದು ಸೇರಿಕೊಳ್ಳತಕ್ಕಂಥ ಈ ವಾಟ್ಸಪ್ ಮೊದಲಾದ ಈ ಜಾಲತಾಣಗಳ ಕೆಲವು ತಾಕಲಾಟ ಏನಾಗ್ತದೆ, ನಿಮ್ಮ ದೈವಕ್ಕೆ ತುಳಿದ್ರೆ ಏನಾಗ್ತದೆ, ಮೂತ್ರ ಮಾಡಿದ್ರೆ, ಅಂತಹ ತಪ್ಪು ನಡೆದಿರಬಹುದು. ಇದು ತಿಳಿಯೋದು ಯಾಕೆಂತೇಳಿ ಅಲ್ಲಿ ಬಂದ ನಿಮ್ಮ ವರದಿ ಪ್ರಕಾರವಾಗಿ ಆ ಕುಟುಂಬ ಯಾವಾಗಲೂ ಆ ದೈವಸ್ಥಾನಕ್ಕೆ ನಡೆದುಕೊಳ್ಳುವುದು, ಆ ದೈವಸ್ಥಾನವನ್ನು ಆರಾಧಿಸುವವರು, ವಾರ್ಷಿಕ ನೇಮ ಇತ್ಯಾದಿ ನಡಾವಳಿ ನಡೆಯುವಾಗ ಅವರು ಒಂತಿಗೆ ನೀಡುವವರು. ಹಾಗೆ ಕುಟುಂಬವನ್ನು ಯಾಕೆ ನಾವು ಒಂದು ಗಿಲ್ಟಿ ಇದರಲ್ಲಿ ನೋಡಬೇಕು, ಒಂದು ತಪ್ಪಿತಸ್ಥ ಅಪರಾಧಿ ಸ್ಥಾನದಲ್ಲಿ ಯಾಕೆ ನೋಡಬೇಕು? ನಾನು ಅದನ್ನು ನೋಡಲಿಕ್ಕೆ ಬಯಸುವುದಿಲ್ಲ. ಈ ಮಕ್ಕಳು ತಪ್ಪು ಮಾಡಿದ್ದಾರೆ, ತಿಳಿಯದೆ ಮಾಡಿದ ಪಾಪ ತಿಳಿದೊಂದು ಪರಿಹಾರ. ಮತ್ತು ಆ ವಯಸ್ಸು ಕೂಡ ಆ ರೀತಿ ಇದೆ. ಹೌದು, ಅದು ಯೋಚನೆ ಮಾಡುವಂತ ಡಾಕ್ಟರ್ ಕಾರಂತರು ಬರೆದ ಹುಚ್ಚು ಮನಸ್ಸಿನ 10 ಮುಖಗಳು. ಹೌದು. ಸೊ ಈಗ 15 ವರ್ಷ ಪ್ರಾಯದ ಏನು ಹುಡುಗರು ಮಾಡಿದ್ರು, ಸೊ ಇದಕ್ಕೆ ದೈವ ಮುನಿಸ್ಕೊಂಡಿದೆ, ಸೊ ಅದಕ್ಕಾಗಿ ಪ್ರತಿಕ್ರಿಯೆಯನ್ನು ನೀಡಿದೆ. ಇದು ಕೂಡ ಒಂದು ರೀತಿಯ ಪ್ರಶ್ನಾರ್ಥಕ. ಕೇವಲ ಮುಸ್ಲಿಂ ಹುಡುಗನನ್ನೇ ಯಾಕೆ ಗುರಿಯಾಗಿಸಿಕೊಂಡಿತ್ತು? ದೈವಕ್ಕೆ ಇನ್ನು ಕೂಡ ಅನೇಕ ಜನರು ಕೂಡ ಇದ್ರು, ಅವರನ್ನು ಯಾವುದೇ ರೀತಿಯಾದಂತ ದೈವ ಮುನಿಸಿಕೊಂಡಿಲ್ವಾ? ಕೊಂಡಿರಬಹುದು, ಅಲ್ಲಿ ವರದಿ ಆಗಲಿಲ್ಲ. ಯಾಕೆ ಅಂತ ಹೇಳಿದ್ರೆ, ದೈವ ನೋಡಿ ಪ್ರತಿಯೊಬ್ಬರಿಗೂ ಸ್ವಲ್ಪ ತೊಂದರೆ ಆಗಿರಬಹುದು, ಅವರೇನಾದ್ರೂ ನಿವಾಳಿಸಿ ತೆಗೆದು ನಾಳೆ ಅದಕ್ಕೆ ಪರಿಹಾರ ಮಾಡ್ತೇವೆ ಅಂತ ಇರಬಹುದು, ಅನ್ಯಥಾ ತಪ್ಪಾಯ್ತು ಅಂತೇಳಿ ಅಡ್ಡ ನೀಟ ಬೀಳ್ಬಹುದು. ಒಬ್ಬ ಹೋಗುವಾಗ ಒಂದು ಜಾನಪದ ಉದಾಹರಣೆ ಅಂತ ಹೇಳಿದ್ರೆ, ಒಂದು ಸಣ್ಣ ಒಂದು ಕಾಲು ತೋಡಿಗೆ ಅಡ್ಡ ಒಂದು ಸಣ್ಣ ಪಾಪು ಅಂತ ಹೇಳ್ತೇವೆ ನಾವು, ಶಂಕ, ಅದನ್ನು ಒಬ್ಬ ದಾಟಿಕೊಂಡು ಹೋದ, ಅವನು ಹಿಂದೆ ಮತ್ತೊಬ್ಬ ಹೋದ, ಇಬ್ರು ಹೋದವರಿಗೆ ಏನೂ ಆಗಲಿಲ್ಲ. ಮೂರನೆಯವನಿಗೆ ಏನೋ ತೊಂದರೆ ಬಂತು, ಅವು ಜ್ಯೋತಿಷ್ಯರ ಹತ್ರ ಇವರ ಹಾಗೆ ಹೋದ ಕೂಡಲೇ ಹೇಳಿದ್ರು ಅಲ್ಲಿ ಸ್ವಯಂ ಅದು ದೇವರ
ಎಂತ ನಿಮ್ಮ ಸ್ಟ್ಯಾಚು ಪ್ರತಿಮೆಗಳು ಹೌದು ಅವು ದೇವರ ಪ್ರತಿಮೆಯನ್ನು ನೀನು ಅಪಚಾರ ಮಾಡಿದ್ದಿ, ಅದು ಮಾಡ್ಬೇಕು ಇದು ಮಾಡ್ಬೇಕಂತ. ಅವು ಸ್ವಲ್ಪ ಬುದ್ಧಿವಂತ ಇದ್ದ, ಅವ ಕೇಳಿದ್ರು ನನಗಿಂತ ಮೊದಲು ಇಬ್ಬರು ದಾಟಿಕೊಂಡು ಹೋದರು. ಅದೇ ಅಲ್ಲಿ ಜ್ಯೋತಿಷರು ಹೇಳಿದಂತೆ ಅವರಿಗೆ ಅದರ ಮೇಲೆ ವಿಶ್ವಾಸ ಇಲ್ಲ, ನಿನಗೆ ವಿಶ್ವಾಸ ಉಂಟು, ನಿನ್ನ ನಂಬುವಂತಹ ದೇವರು ಅದು, ನೀವು ಅದು ಪರಿಹಾರ ಮಾಡಬೇಕು ಅಂತ. ಇದು ಕೂಡ ಅಷ್ಟೇ, ನಂಬಿಕೆ ಎಲ್ಲಿದೆ ಅಲ್ಲಿ ಈ ರೀತಿಯಾದಂತಹ ಒಂದು ಭಾವನೆಗಳಾಗಿರ್ಬೋದು ಅಥವಾ ಈ ರೀತಿಯಾದಂತಹ ಇಲ್ಲಿ ನೋಡಿ, ಆ ಮುಸ್ಲಿಂ ಬಾಲಕನಿಗೆ ತೊಂದರೆ ಆಯಿತು, ಅವರು ಬಂದರು, ಅದಕ್ಕೆ ಪರಿಹಾರವು ಸಿಕ್ಕಿದೆ ಅಂತ ಹೇಳಿ ನಾನು ಕೇಳ್ತಾ ಇದ್ದೇನೆ ಈಗ. ಅದಕ್ಕೆ ಸಿಕ್ಕಿದೆ. ಹೌದು, ಬೇರೆಯವರಿಗೂ ತೊಂದರೆ ಆಗಿರ್ಬೋದು, ಅವರು ಗಪ್ ಚುಪ್ ಅಂತ ಹೇಳ್ತೇವೆ ನಾವು, ಎಂತ ಪಟ್ಟಕ್ಕೆ ಬರುವ ಸರ್ತಿ ಹಾಗೆ ಮಾಡ್ತೇವೆ ಹೀಗೆ ಮಾಡ್ತೇವೆ. ಈ ನಿವಾಳಿಸಿಡುವುದು ಅಂತ ಉಂಟು ನಮ್ಮಲ್ಲಿ, ನಿವಾಳಿಸಿಟ್ರೆ ನಮ್ಗೊಂದು ಧೈರ್ಯ, ದೈವಕ್ಕೆ ಕಾಣಿಕೆ ತೆಗೆದಿಟ್ಟಿದ್ದೇವೆ ನಾವು, ಅವನಿಗೆ ಗುಣ ಆಗ್ತದೆ ಅಂತ. ಆಗಲಿಕ್ಕೂ ಸಾಧ್ಯ. ಈಗ ಈ ವಿಷಯ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಬಹುಶಃ ಈ ತುಳುನಾಡು ಬಿಟ್ಟು ಬೇರೆ ಪ್ರದೇಶಗಳಲ್ಲಿ ಭೂತಾರಾಧನೆಯ ಮೇಲೆ ಅಷ್ಟೊಂದು ವಿಶ್ವಾಸ ಇಲ್ದಿದ್ದವರು ಕೂಡ ಒಂದು ರೀತಿಯಾದಂತಹ ವಿಶ್ವಾಸವನ್ನ ಬೆಳೆಸಿಕೊಳ್ಳುವಂತಹ ಪ್ರಕ್ರಿಯೆ ಅಥವಾ ಅದಕ್ಕೆ ಯಾವುದೇ ರೀತಿಯಾದಂತಹ ವಿರುದ್ಧ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಯಾಕಂದ್ರೆ ಬಹುಶಃ ವಿರುದ್ಧ ಮಾತನಾಡಿದ್ರೆ ನಮಗೂ ಏನಾದ್ರೂ ಆಗಬಹುದು ಅನ್ನುವ ನಂಬಿಕೆ ಕೂಡ ಇರಬಹುದು. ಸೊ ಏನ್ ಹೇಳ್ತೀರಾ, ಈ ರೀತಿ ರಾಷ್ಟ್ರ ವ್ಯಾಪ್ತಿಯಾಗಿ ಈಗ ಚರ್ಚೆ ಆಗ್ತಾ ಇರುವಂತಹ ವಿಷಯ? ರಾಷ್ಟ್ರವ್ಯಾಪಿ ಅಂತ ಹೇಳಿದ್ರೇನು, ಅಂತಾರಾಷ್ಟ್ರೀಯ ವ್ಯಾಪಿಯಲ್ಲಿ ಚರ್ಚೆ ನಡೀತದೆ. ಯಾಕಂತ ಹೇಳಿದ್ರೆ ನಮ್ಮ ತುಳು ಜನಾಂಗ ದಲಿತರು ಅಂತಾರಾಷ್ಟ್ರೀಯ ಬೆರಳೆಣಿಕೆಯಲ್ಲಿ ಇರಬಹುದು, ಆದ್ರೆ ಇತರ ತುಳು ಜನಾಂಗ ಕೊರಗಜ್ಜನನ್ನು ನಂಬುವವರು. ನಿಮಗೆ ಮಂಗಳೂರು ವಲಯದಲ್ಲಿ ನಿಮಗೆ ಅದರ ಬಗ್ಗೆ ಹೆಚ್ಚು ಪರಿಕಲ್ಪನೆ ಉಂಟಾ ಇಲ್ವ ನಂಗೆ ಗೊತ್ತಿಲ್ಲ. ಒಂದು ಬೀಡ ಮತ್ತು ಒಂದು ಸಣ್ಣ ಬಾಟ್ಲಿಯಲ್ಲಿ ಅಮಲು ಪದಾರ್ಥ, ಕೊರಗಜ್ಜ, ಸ್ವಾಮಿ ಕೊರಗಜ್ಜ. ನಾನಿವತ್ತು ಎಂತ ನಿಮ್ಮ ಇಂಟರ್ವ್ಯೂಗೆ ಭೇಟಿಗಾಗಿ ಹೋಗ್ತಾ ಇದ್ದೇನೆ, ನನ್ನ ಕೆಲಸವನ್ನು ದಯವಿಟ್ಟು ನಡೆಸಿಕೋ, ನಿನಗೆ ಒಂದು ಒಂದು ಸಣ್ಣ ಬಾಟ್ಲಿಯಲ್ಲಿ ಒಂದು ಶರಾಯಿ, ಮೊದಲು ಕಳ್ಳು, ಒಂದು ಬೀಡ, ಕೊರಗಕ್ಕೆ ನಡೆಸಿಕೊಡ್ತಾನೆ. ಇದು ಬೇರೆ ಹಾಸ್ಯಾಸ್ಪದ ಮಾತಲ್ಲ. ಎಲ್ಲ ನೋಡಿ, ನೀವೊಂದು ಮಾತು ಕೇಳಿ, ಒಬ್ಬರು ಬ್ರಾಹ್ಮಣರನ್ನು ಸಂಪರ್ಕಿಸಿ ಮಾತಾಡಿ, ನೀವೆಲ್ಲಿಂದ ಬಂದ? ನಾನು ಇಲ್ಲಿ ಎಂತ ಅಲ್ಲಿ ಮಂಗಳೂರಿನಲ್ಲಿ ಒಂದು 2 ಕೊರಗಜ್ಜನ್ನು ಒಳ್ಳೆಯ ಕ್ಷೇತ್ರ ಉಂಟು, ನಾನು ಅಲ್ಲಿಂದ ಬಂದದ್ದು, ಕೊರಗಜ್ಜನ ಸ್ಥಾನಕ್ಕೆ ಹೋಗಿ ಒಂದು ಹಾಕಿಕೊಂಡು ಬಂದೆ, ಟಿಕ್ಕ ಹಾಕಿಕೊಂಡು ಬಂದೆ. ಯಾರು? ಒಬ್ಬರು ಬ್ರಾಹ್ಮಣ, ಕೊರಗರ ಜಾತಿಯ ತನಿಯ. ನಾವು ಸಾಮಾನ್ಯ ರೀತಿಯಲ್ಲಿ, ನನಗೆ ಕೊರಗ ಸಮಾಜದ ಮೇಲೆ ವಿಶೇಷ ಗೌರವದಿಂದ ನಾನು ಮಾತಾಡ್ತೇನೆ. ನನಗೆ ಯಾರು ಭೇದ ಭಾವ ಇಲ್ಲ, ನಾನು ಎಲ್ಲರನ್ನು ಅಪ್ಪಿ ಹಿಡಿದು ಅವರ ಹತ್ರ ಸಂವಹನ ಸಾಮರ್ಥ್ಯ ನನ್ನಲ್ಲಿ ಉಂಟು, ನಾನು ಅಷ್ಟು ಮುಂದಿದ್ದೇನೆ. ಆವಾಗ ಒಬ್ಬರು ಬ್ರಾಹ್ಮಣ ಶಕ್ತಿ, ಅವರನ್ನು ಕೊರಗಜ್ಜ ಅಂತ ಹೇಳಬೇಕಿದ್ರೆ ಕೊರಗಜ್ಜನ ಶಕ್ತಿ ಎಷ್ಟು? ನಾವು ಇದನ್ನು ಪರಿಗಣಿಸಬೇಕಲ್ಲ. ಈ ತುಳುನಾಡಿನಲ್ಲಿ ಇವತ್ತು ಕೊರಗಜ್ಜ ಅಷ್ಟರ ಮಟ್ಟಿಗೆ ಬೆಳೆದಿದ್ದಾನೆ. ಕೊರಗಜ್ಜ ಆಡಿದ್ದೇ ಮಾತು. ಮಂಗಳೂರಿನಲ್ಲಿ 1-2 ಜಾಗ ಉಂಟು ನಿಮಗೆ, ಅದು ನನಗೆ ಸ್ಪಷ್ಟ. ನಿಮ್ಮ ಈಗ ಇನ್ಫೋಸಿಸ್ ದೊಡ್ಡ ಒಂದು ಕಾರ್ಖಾನೆ ನಡೀತಾ ಉಂಟು, ಅಲ್ಲಿ ಹತ್ತಿರದಲ್ಲಿ ದೊಡ್ಡ ಕ್ಷೇತ್ರ ಉಂಟು ಕೊರಗಜ್ಜನ್. ಅದೇ ರೀತಿ ಅದು ಬೆಳೆಯುತ್ತಾ, ದೇರಳಕಟ್ಟೆ ಹತ್ತಿರ ಅದು ಸ್ಪಷ್ಟ ಹೆಸರುಂಟು, ಅದೇ ಇರಲಿ. ಅದೇ ರೀತಿ ಬೇರೆ ಇಲ್ಲಿ ಸಂಕಲಕರಿ ಹತ್ರ ಮಂಚಕಲ್ಲಿನ ಹತ್ರ ಮುಂದೆ ಹೋಗುವಾಗಲೂ ಒಂದು ಹೌದು. ಈ ರೀತಿ ಕೊರಗಜ್ಜನ್ನು ಅದು ಇಲ್ಲ ಅಂತ ಹೇಳಿಲ್ಲ, ಸ್ಪಷ್ಟವಾದ ಮಾತಿನಲ್ಲಿ ಆ ನಡೆಯುವಂಥ ಇವತ್ತೇನು ಅಂತ ಹೇಳಿದರೆ, ನೀವು ಏನು ಪರಂಪರೆಯಿಂದ ನಂಬಿಕೊಂಡು ಬಂದಂಥ ಆಸ್ತಿಕರು ಮತ್ತು ನಾಸ್ತಿಕರು ಅಂತ ನಾವು 2 ವಿಧ ಮಾಡಿದ್ರು. ನಾಸ್ತಿಕನಿಗೂ ಕಡೆಗೊಂದು ದಿನ ಅತ್ಯಂತ ನಿಕೃಷ್ಟ ಅವಸ್ಥೆಯಲ್ಲಿ ಅವನ ಪ್ರಾಣ ಹೋಗ್ತಾರೆ ಅಂತ ಹೇಳುವಾಗ ಭಟ್ರ ಹತ್ರ ಓಡ್ತಾರೆ, ಯಾರ ಹತ್ರ? ಪುರೋಹಿತರ ಹತ್ರ ಓಡ್ತಾರೆ ಮನೆಯವರು. ಆವಾಗ ನೀವು ಸ್ವಲ್ಪ ನಿಮ್ಮ ಮನೆ ದೈವವನ್ನು ಸ್ವಲ್ಪ ಪ್ರಾರ್ಥನೆ ಮಾಡಿಕೊಳ್ಳಿ. ಈಗಲೂ ಉಂಟು, ನಿಮ್ಮ ಮನೆ ದೈವವನ್ನು ಸ್ವಲ್ಪ ಪ್ರಾರ್ಥನೆ ಮಾಡಿಕೊಳ್ಳಿ. ಎಷ್ಟೋ ಕಡೆ ಮನೆ ದೈವ ಹತ್ರ ಹೋಗಿ ನಮ್ಮದು ಅನೇಕ ತಪ್ಪಾಗಿರ್ಬೋದು, ನಮ್ಮ ಪೂರ್ವ ಹಿರಿಯ ಕಾಲದಿಂದ ನಂಬಿಕೊಂಡು ಬಂದವರು, ಸ್ವಾಮಿ ಕಾಂತಾರ್ಜಿ ಮಾದಿ ಪಂಜೋಟ್ಲಿ ಮರ್ಲಜಿ ಮಾದಿ, ನೀವು ನಮ್ಮನ್ನು ಒಳ್ಳೆಯದು ಮಾಡಿ ನಮ್ಮ ಮಗುವಿಗೆ ಇವತ್ತು ಪ್ರಾಣಾಂತಿಕವಾದ ಸ್ಥಿತಿಯಲ್ಲಿ ಅದು ಅಂದರೆ ಏನು ಅಂತ ಹೇಳಿದರೆ, ಅಂತರಂಗದಿಂದ ಅದು ಸಂಪೂರ್ಣವಾಗಿ ಪರಮಾತ್ಮನಿಗೆ ಅರ್ಪಿಸಿ, ನಾವು ಕಾಯ ವಾಚ ಮನಸ್ಸ ಎಂತ ಹೇಳ್ತೇವೆ, ಅದು ಏನು ನೋಡಿ. ನನ್ನ ಒಂದು 15 ವರ್ಷದ ಮಗು ನಿರ್ಣಾಯಕವಾದ ಸ್ಥಿತಿಯಲ್ಲಿ ಇರುವಾಗ ಆ ತಂದೆ ತಾಯಿ ಯಾವ ರೀತಿಯಲ್ಲಿ ಇರ್ತಾರೆ ಸ್ವಲ್ಪ ಆಲೋಚನೆ ಮಾಡಿ. ಆಗ ಹೊತ್ತಿನಲ್ಲಿ ಅದು ನಿರ್ಣಾಯಕ, ಅದು ನಮ್ಮ ಬದುಕು ಒಂದೇ, ಮಗುವಿನ ಬದುಕು ಒಂದೇ. ನಾನು ಸಂಪೂರ್ಣ ನಿಮ್ಮ ಹತ್ರ ನನ್ನ ಸರ್ವಸ್ವವನ್ನು ಒಪ್ಪಿದ್ದೇನೆ. ಕತ್ತಿಯು
ಕುತ್ತಿಗೆ ಇಬ್ಬರು ಎರಡೂ ನಿಮ್ಮ, ಆವಾಗ ದೈವ ಒಲಿಯುತ್ತದೆ. ಯಾಕೆ ಒಲಿಯುವುದು? ಬರೇ ನಾನು ಬಂದಂಗೆ ಬಾಬುವಿನೂ ಹೋಗಿ ಒಲಿಯುವುದಲ್ಲ, ನನ್ನ ಇಡೀ ಸಂತಾನದ ಆ ಒಂದು ಶಕ್ತಿ ಉಂಟಲ್ಲ ಅಲ್ಲಿ ನನ್ನ ಹಿಂದೆ ಇರ್ತದೆ. ಇನ್ನೊಂದು ಮಾತು, ದೈವ ಇರೋದು ಒಳ್ಳೇದ್ ಮಾಡ್ಲಿಕ್ಕೆ, ಈ ರೀತಿ ದೈವ ಕೆಡುಕನ್ನ ಮಾಡ್ತದ ಅನ್ನೋ ಪ್ರಶ್ನೆ ಕೂಡ ಇದೆ. ಇದು ಹ್ಯೂಮನ್ ಸೈಕಾಸಿಸ್ ಅಂದ್ರೆ ಮನುಷ್ಯನ ಇವತ್ತು ಅಲ್ಲಿಗೆ ಬೆಳೆದಿದೆ, ಮಾನಸಿಕ ಸ್ಥಿತಿ ಅಲ್ಲಿವರೆಗೂ ಬೆಳೆದಿದೆ. ಹೌದು, ಆ ಮಟ್ಟಿನಲ್ಲಿ ದೈವ ಯಾರಿಗೂ ಮುನಿಯುವುದಿಲ್ಲ. ನಿಮ್ಗೆ ಒಂದು ಮಾತು ಹೇಳಬೇಕಿದ್ರೆ, ದೈವ ಯಾರನ್ನೂ ಮಾಡಲಿಕ್ಕೆ ಈ ಭೂಮಿಯಲ್ಲಿ ಅವತಾರಕ್ಕೆ ಬಂದದ್ದು ಅಲ್ಲ, ನಾವು ನಂಬುವುದು ಅಲ್ಲ. ದೇವರು ಒಳ್ಳೇದ್ ಮಾಡ್ತಾನೆ, ದೇವರು ಒಳ್ಳೇದ್ ಮಾಡೋ ಪರಿಕಲ್ಪನೆ ಇದೆ, ದೈವಗಳು ಒಳ್ಳೇದು ಮಾಡಿದ್ದಾರೆ. ಆದ್ರೆ ಇವತ್ತೇನಾಗಿದೆ, ಕಡ್ಸಲೆ ಈ ಕತ್ತಿ ಕಡ್ಸಲೆ ಅಂತ ಹೇಳುವಂತ ಆಯುಧ ಉಂಟಲ್ಲ, ನಿನ್ನನ್ನು ನೋಡ್ತೇನೆ, ಅದು ಮಾನವ ಪ್ರೇರಿತವಾದ ಕೆಲವು ಅಪಶಬ್ದಗಳು, ಹಾಗೆ ಬರ್ಲಿಕ್ಕೆ ಇಲ್ಲ. ಉದ್ಗಾರಗಳು ಮತ್ತೆ ಕ್ರೂರ ದೃಷ್ಟಿಯಿಂದ ಯಾವುದೇ ಶಕ್ತಿ ಇರಲಿ, ಕೋಟಿ ಚೆನ್ನೈರಿರ್ಲಿ, ದೈವಗಳಿರ್ಲಿ, ಆ ಕ್ರೂರ ದೃಷ್ಟಿ ಇಲ್ಲ. ಯಾವ ದೈವಗಳು ನಂಬಿದಂತಹ ಮಕ್ಕಳ ಮೇಲೆ ಬಾಣ ಬಿಡುವುದಿಲ್ಲ. ಆದರೆ ಇವತ್ತು ನಾವು ಬೆಳೆದಂತಹ 100 ವರ್ಷಗಳಿಂದ, ಸಾವಿರ ವರ್ಷಗಳಿಂದ ಬೆಳೆದು ಬಂತಹ ಆನುವಂಶಿಕವಾದಂತಹ ಏನು ನಂಬಿಕೆ ಉಂಟು, ಅದು ಮನುಷ್ಯನಿಂದ ಮನುಷ್ಯನಿಗೆ ಮಾನವ ಪ್ರಣೀತವಾಗಿ ಬಂದಂತಹ ಈ ಕ್ರೋಧಾಗ್ನಿ ಉಂಟಲ್ವ, ಅದು ದೈವದ ಮುಖಾಂತರವಾಗಿ ಇವತ್ತು ಬಂದ್ರೆ ಅದು ತಪ್ಪು ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅದೇ ಇವತ್ತು ನಂಬಿಕೆ ಆಗಿದೆ. ಹೌದು. ಅಂದ್ರೆ ಯಾವ ತರ, ಫಾರ್ ಎಕ್ಸಾಂಪಲ್ ನೀವು ಹೇಳಿದ್ರಿ ಈಗ ಉದ್ಗಾರಗಳು ಮನುಷ್ಯ ಪ್ರೇರಿತ ಆಗಿರಬಹುದು ಅಂತ, ಶಕ್ತಿ ಮಾತ್ರ ದೈವದ, ಶಕ್ತಿ ದೈವತ್ತು, ಅದು ಖಂಡಿತ, ಅದು ಖಂಡಿತ. ಬಹುಶಃ ಈಗ ಕೆಲವೊಂದು ಘಟನೆಗಳು ನಡೀತದೆ, ಅದು ಕಾಕತಾಳೀಯ ರೀತಿ ಇರ್ತದೆ. ಫಾರ್ ಎಕ್ಸಾಂಪಲ್ ಈಗ ಆ ಹುಡುಗ ಏನ್ ಮಾಡಿದ, ಆ ಘಟನೆ ಹಾಗೂ ಅವನಿಗಾದಂತಹ ಒಂದು ಪರಿಸ್ಥಿತಿ ಕಾಕತಾಳೀಯವಾಗಿಯೂ ಮ್ಯಾಚ್ ಆಗುವ ಸಂಭವಗಳಿದೆ. ಸೊ ಬಹುಶಃ ಅವನು ಆ ರೀತಿ ಅಪಚಾರವೆಸಗಿದ, ಅದೇ ಒಂದು ಮನಸ್ಥಿತಿಯಲ್ಲಿದ್ದ, ಅದರ ಜೊತೆಗೆ ಈ ರೀತಿಯಾದ ಘಟನೆ ನಡೀತು. ಸೊ ಕಾಕತಾಳೀಯ ಎರಡೂ ಕೂಡ ಮ್ಯಾಚ್ ಆಯಿತು. ಕಾಕತಾಳೀಯ ಆದ್ರೆ ಅವನಿಗೆ ಮತ್ತೆ ಗುಣ ಆಗದ ಸ್ಥಿತಿಯಲ್ಲಿ ಅವರು ಓಡಿ ಬರಬಾರ್ದಲ್ಲ. ಸೊ ಅವನಿಗೆ ತಪ್ಪಿತಸ್ಥ ಭಾವನೆ ಇರ್ಬೋದಲ್ಲ. ಅದೇ ತಪ್ಪಿತಸ್ಥ ಭಾವನೆನೆ. ಫಾರ್ ಎಕ್ಸಾಂಪಲ್ ನಾವು ಈಗ ಹೋಗ್ತಾ ಇದ್ರೆ ಬಹುಶಃ ನಾವು ಬೀಳ್ತೀವಿ ಅಂದ್ರೆ ಬೀಳೋದಿಲ್ಲ, ಬಟ್ ಎಡವುವಂತಹ ಸಂಭವಗಳಿದೆ. ಅಂದ್ರೆ ಅದು ನಮ್ಮ ಲ್ಯಾಕ್ ಆಫ್ ಕಾನ್ಫಿಡೆನ್ಸ್ ಇರ್ಬೋದು. ಸೊ ಅದೇ ರೀತಿ ಆ ಹುಡುಗನಿಗೇನೋ ಅಪಚಾರ ಮಾಡಿದ್ದೇನೆ ಅನ್ನುವ ಮನಸ್ಥಿತಿ ಉದ್ಭವಿಸಿ ಏನೋ ಆರೋಗ್ಯದ ಸಮಸ್ಯೆಯಲ್ಲಿ ಏರುಪೇರು ಉಂಟಾಗಿರ್ಬಹುದು. ಆ ರೀತಿಯ ಪ್ರಶ್ನೆಗಳು ಕೂಡ ಹುಟ್ಟುತ್ತದಲ್ಲ. ನೋಡಿ, ಅದು 100ಕ್ಕೆ 1 ಇರ್ಬೋದು, ನಾನು ಅದನ್ನು ಒಪ್ತೇನೆ. ಎಂತ ಅದು ಹಕ್ಕಿ ಕೂತುಕೊಳ್ಳುವುದು ಗೆಲ್ಲು ಮುರಿಯುವುದು ಅಂತ. ಆದ್ರೆ ಎಲ್ಲದಕ್ಕೆ ಎಲ್ಲವನ್ನು ನಿಮ್ಗೆ ಅದನ್ನು ಹೋಲನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಖಂಡಿತ ಸಾಧ್ಯ ಇಲ್ಲ. ಯಾಕೆಂದ್ರೆ ಅನೇಕ ಸತ್ಯ ಘಟನೆಗಳಿದ್ದಾವೆ, ಅನೇಕ ಸತ್ಯ ಘಟನೆಗಳಿದ್ದಾವೆ. ಅದಕ್ಕೆ ಹೇಳುದು, ನನ್ನ ಕೈಯ ಎಣ್ಣೆ ನನ್ನ ಕಣ್ಣಿಗೆ ತಾಗದ ಹಾಗೆ, ಅಂದ್ರೆ ಕೈಯ ಎಣ್ಣೆ ಕಣ್ಣಿಗೆ ತಾಗಿ ಅಲ್ಲಿ ತೊಂದರೆ ಆಗದ ಹಾಗೆ ಪ್ರಯತ್ನ ಮಾಡು ಅಂತ ಹೇಳುದು ನಮ್ಮ ಹಿರಿಯರು. ಬಹುಶಃ ಈ ಘಟನೆಗಳು ಈಗ ಎಲ್ಲರಲ್ಲೂ ಒಂದು ರೀತಿ ಭಯ ಭಕ್ತಿ ಕೂಡ ಮೂಡಿಸ್ತದೆ. ಸೊ ಮೂಡಿಸಿದೆ ಕೂಡ, ಆದ್ರೂ ಕೂಡ ಕೆಲವರು ಇದನ್ನು ನಂಬೋದಿಲ್ಲ. ಅದು ಅವರವರ ನಂಬಿಕೆಗೆ ಬಿಟ್ಟಂತಹ ವಿಷಯಗಳು, ಅದ್ರ ಬಗ್ಗೆ ಚರ್ಚೆ ಬೇಡ. ಆದ್ರೆ ಈ ಒಂದು ಚಿಕ್ಕ ಮಕ್ಕಳು ಈ ರೀತಿ ಅಪಚಾರ, ಅವ್ರು ನಂಬದೇ ಇರಲಿ, ಅಪಚಾರವೆಸಗಿದಾಗ ಅಥವಾ ಬೆಸಗುವಂತಹ ಸಂದರ್ಭಗಳು ಯಾಕೆ ಎದುರಾಗ್ತದೆ? ಬಹುಶಃ ದೇವರಲ್ಲಿ ಯಾಕೆ ಅಥವಾ ದೈವದಲ್ಲಿ ಯಾಕೆ ಭಕ್ತಿ ಇಲ್ಲ? ಎಲ್ಲೋ ಒಂದು ಕಡೆ ನೀವು ಹೇಳಿದಾಗೆ ನೈತಿಕತೆ ಅಥವಾ ನೈತಿಕ ಶಿಕ್ಷಣದ ಕೊರತೆ ಇರ್ಬೋದು, ಇನ್ನೊಂದೆಡೆ ಎಲ್ಲೊಂದು ಕಡೆ ಉಡಾಫಿಯ ಮನೋಭಾವನೆ ಇರ್ಬೋದು. ಸೊ ಯಾಕೆ ಈ ರೀತಿ ಪದೇ ಪದೇ ಆಗ್ತದೆ? ಅದರಲ್ಲೂ ಕೂಡ ಯುವ ಜನತೆ ಮಾಡ್ಲಿಕ್ಕೆ ಈ ರೀತಿ ರೀಸನ್ ಏನು, ಕಾರಣ ಏನು? ನೋಡಿ, ಮೂಲದಲ್ಲಿ ನಾವು ವಿದ್ಯಾವಂತರಲ್ಲ, ನಾನು ನಿಮ್ಗೆ ಆವಾಗಲೇ ಹೇಳಿದೆ. ಮೂಲದಲ್ಲಿ ಆವಾಗ ತಂದೆ ತಾಯಿ ಎಷ್ಟು ವಿದ್ಯೆಯನ್ನು, ಅವರ ಈ ಮೂಲ ಶಿಕ್ಷಣ ಏನು ಉಂಟು, ಆ ಬೇಸಿಕ್ ಎಜುಕೇಷನ್ ಅಂತೇಳಿ ಆ ಮೂಲ ಶಿಕ್ಷಣವನ್ನು ತಂದೆ ತಾಯಿ ಎಷ್ಟು ಕೊಟ್ಟಿದ್ದಾರೆ, ಅದನ್ನೇ ಕಲಿತು ಮಕ್ಕಳು ಪ್ರಬುದ್ಧರಾಗಿ ಈ ಪರಿಸರದಲ್ಲಿ, ಅಂದರೆ ನಾವು ಕಡಲು ದಾಟಿ ಹೋಗಲೇ ಇಲ್ಲ, ಪರ ಊರಿಗೆ ಹೋಗಲೇ ಇಲ್ಲ, ಕೂಡು ಕುಟುಂಬ ಇಲ್ಲಿಯೇ ಬದುಕ್ತಾ ಇತ್ತು. ಆವಾಗ ಯಾವುದೂ ತೊಂದರೆ ಇರ್ತಿರ್ಲಿಲ್ಲ, ಎಲ್ಲವೂ ಗುರು ಹಿರಿಯರು ಅಂತ ಹೇಳುದು ನಾವು. ಗುರು ಮತ್ತು ಹಿರಿಯರು, ನೀವು ನಮಗೆ ಗುರುಗಳಾಗಿ ಹಿರಿಯರಾಗಿದ್ದರೆ ನಿಮ್ಮ ಮಾತೆ ವೇದವಾಕ್ಯ, ಅದನ್ನು ಮೀರಿ ನಡೆಯಲಿಕ್ಕಿಲ್ಲ. ಇವತ್ತು ಹಾಗಲ್ಲ. ಇವತ್ತು ಯಾಕಂತ ಹೇಳಿದರೆ, ಇವತ್ತು ಪ್ರತಿ ಮನೆಯಲ್ಲಿ ನಾವು ಇವತ್ತು ಸರ್ಕಾರ ಏನು ಮಾಡಿದೆ ಅಂತ ಕೇಳುವುದಕ್ಕಿಂತಲೂ ಅದು ಎಷ್ಟು ಮಾಡಿದೆ ಅಂತೇಳಿ ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ತುಂಬ ಹೊತ್ತುಂಟು. ಯಾಕಂತ ಹೇಳಿದರೆ ಪ್ರತಿ ಮನೆಯಲ್ಲಿ ಇವತ್ತು ಕನಿಷ್ಠ
ಮೆಟ್ರಿಕ್ವರೆಗೆ ಕಲಿಯದ ಮಕ್ಕಳು ಇಲ್ಲ, ಎಲ್ಲ ರೀತಿಯಲ್ಲಿ ಅಂಥ ವಿದ್ಯಾ ಸೌಲಭ್ಯ ಉಂಟು, ಮಕ್ಕಳು ಮುಂದುವರೆದಿದ್ದಾರೆ. ಅಷ್ಟು ಮಾತ್ರವಲ್ಲ, ಎಂಥ ವಿದಿನ್ ಮೊಮೆಂಟ್ಸ್ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ನಡೀತದೆ ಅಂತ ಹೇಳೋದು ನಾವು ಇವತ್ತು ತಿಳಿಯಲಿಕ್ಕಾಗ್ತದೆ. ಆದರೆ ನಮ್ಮ ಮೂಲದಲ್ಲಿ ನಾವು ಮೈಕಲ್ ಜಾಕ್ಸನ್ ಯಾವ ಚಡ್ಡಿ ಹಾಕಿದ್ದಾನಂತ ಇವತ್ತು ನಮ್ಮ ಮಕ್ಕಳಿಗೆ ಗೊತ್ತಿರ್ತದೆ. ವರ್ಲ್ಡ್ ಕಪ್ನಲ್ಲಿ ಯಾರು ವಿನ್ ಆಗಿದ್ದಾರೆ, ಯಾರು ಎಷ್ಟು ಸ್ಕೋರ್ ಪಡೆದಿದ್ದಾರೆ, ಯಾರು ಸೋತಿದ್ದಾರೆ, ಎಲ್ಲಿಂದ ಮ್ಯಾಚ್ ಪ್ರಾರಂಭ ಆಯಿತು, ಅದು ನೀವು ಕಪಿಲ್ ದೇವ್ ರಣರಂಗಕ್ಕೆ ಇಳಿದವಾಗ ಏನು ಮಾಡಿದ ಅಷ್ಟೊಂದು ಇವತ್ತು ಹೇಳಲಿಕ್ಕೆ ಮಕ್ಕಳಿಗೆ ಗೊತ್ತುಂಟು. ಆದರೆ ನಾನು ನೋಡಿ ನನ್ನ 20 ಪುಸ್ತಕಗಳಲ್ಲಿ ಇದು ಒಂದು ದೈವಗಳ ಬಗ್ಗೆ, ಅಂದರೆ ಕೊರಗಜ್ಜಂದಿರಲ್ಲಿ ದಾಖಲೆ ಉಂಟು. ಇಂಥ ಪುಸ್ತಕಗಳನ್ನು ಓದಲಿಕ್ಕೆ ಆಸಕ್ತಿ ಇಲ್ಲ. ಅವರು ಕೇಳ್ತಾರೆ, ಕ್ಯಾಸೆಟ್ ಉಂಟು ಅಂಕಲ್, ಸಿಡಿಗೆ ಹಾಕಿ ನೋಡ್ತೇನೆ, ಓದಲಿಕ್ಕೆ ವ್ಯವಧಾನ ಇಲ್ಲ. ಆದರೆ ಮೊದಲಿನ ಎಷ್ಟು ಜನ ದೈವಾರಾಧನೆ ಮತ್ತು ಇಲ್ಲಿ ಜನಪದೀಯವಾದಂತಹ ಚಿಂತನೆ ಉಂಟಲ್ವ, ಎಷ್ಟು ಜನ ಆಲೋಚನೆ ಮಾಡಿ ಅದನ್ನು ಪಡೆದುಕೊಳ್ತಾರೆ. ನಮ್ಮಲ್ಲಿ ಮೊದಲು ಬಹಳ ಒಂದು ಕಟ್ಟುನಿಟ್ಟಾದ ಒಂದು ನೀತಿಗಳು ಇದ್ದು ಬದುಕಿನ ಆಚರಣೆಯ ಸುತ್ತಮುತ್ತ. ಆವಾಗ ಎಲ್ಲವರು ಒಂದು ಏನು ಹೇಳ್ತೀರಿ ನೀವು, 100 ವರ್ಷ ಒಳ್ಳೆ ರೀತಿಯಲ್ಲಿ ಬದುಕ್ತಾ ಇದ್ರು. ನಮ್ಮಲ್ಲಿ ಮೊದಲು ವಾಸ್ತು ಇಲ್ಲ. ನಾವು ಏನು ತೀರ್ಮಾನ ಮಾಡಿದೆವೋ ಅದೇ ವಾಸ್ತು. ಅಲ್ಲಿ ಮದುವೆ ಆದವರು 100 ವರ್ಷ ಬದುಕ್ತಾ ಇದ್ರು, ಗಂಡ ಹೆಂಡಿರಾಗಿ. ನಾನು ಹೇಳಿದೆಲ್ಲ 28 ಮಕ್ಕಳನ್ನು ಪಡೆದು ಒಳ್ಳೆ ರೀತಿಯಲ್ಲಿ. ಈಗ ಎಲ್ಲವೂ ವಾಸ್ತುವಿನ ಪ್ರಕಾರವಾಗಿ ಜಾತಕದ ಪ್ರಕಾರವಾಗಿ ಮದುವೆ ಆಗಿ 3 ದಿವಸದಲ್ಲಿ ಗಂಡ ಓಡಿ ಹೋದ, ಇಲ್ದವ ಹೆಂಡತಿ ಓಡಿ ಹೋದ್ಲು. ಇಂಥ ಏನು ಒಂದು ಅಭಾಸಗಳು ಅಚಾತುರ್ಯಗಳು ನಡೀಬೇಕಿದ್ರೆ ಈಗಿನ ಲೇಟೆಸ್ಟ್ ಟೆಕ್ನಾಲಜಿ ಅದರ ಒಳಗೆ ಹೋಗಿದೆ. ಇವತ್ತಿನ ಸಂಸ್ಕೃತಿ ಹಾಳಾಗಲಿಕ್ಕೆ ಅದು ಕಾರಣ. ಆದ್ರಿಂದ ಎಳೆಯರಿಗೆ ಪ್ರಶಿಕ್ಷಣ, ಜಾನಪದ ಮೌಲ್ಯ ಏನುಂಟು, ದೈವಾರಾಧನೆ ಒಳಗೆ ಹೊರಗೆ ಏನು ಉಂಟು, ಇವುಗಳನ್ನು ಮಕ್ಕಳಿಗೆ ತಿಳಿಯಪಡಿಸುವುದು ಅತಿ ಅವಶ್ಯಕ ಅಂತ ನಾನು ಅಭಿಪ್ರಾಯ ಪಡ್ತೇನೆ. ಬಹುಶಃ ನಾವೆಲ್ಲರೂ ವಿದ್ಯಾವಂತರು, ಆದರೆ ಜ್ಞಾನದ ಕೊರತೆ ನಮ್ಮಲ್ಲಿ ಕಾಣ್ತಾ ಇದೆ. ಜ್ಞಾನ ಹಾಗೂ ವಿದ್ಯೆಗೆ ಬಹಳಷ್ಟು ವ್ಯತ್ಯಾಸ ಇದೆ. ಈ ಬಗ್ಗೆ ಇನ್ನಷ್ಟು ಚರ್ಚೆನ ಮುಂದುವರಿಸ್ತೀವಿ. ಅದಕ್ಕೂ ಮುಂಚೆ ಪುಟ್ಟ ವಿರಾಮ. ಮುನಿದ ದೈವ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಏನು ಕಟ್ಪಾಡಿಯಲ್ಲಿ ಬಬ್ಬುಸ್ವಾಮಿ ಹಾಗೂ ಕೊರಕಚ್ಚನ ಒಂದು ಘಟನೆ ಈಗ ರಾಷ್ಟ್ರ ವ್ಯಾಪ್ತಿಯಾಗಿ ಚರ್ಚೆ ಆಗ್ತಾ ಇದೆ. ಈ ಘಟನೆಗೆ ಬಹಳಷ್ಟು ಪರ ಹಾಗೂ ವಿರೋಧದ ಮಾತುಗಳು ಕೇಳಿ ಬರ್ತಾ ಇದೆ. ಸತ್ಯಾಂಶದ ಕಡೆ ಪ್ರಶ್ನೆಗಳು ಕೂಡ ಹುಟ್ಕೊಳ್ತಾ ಇದೆ. ಈ ಕಡೆಗೆ ನಾವು ಚರ್ಚೆ ಮಾಡ್ತಾ ಇದ್ವಿ ಈ ವಿಷಯದ ಕುರಿತಾಗಿ. ನಮ್ಮ ಜೊತೆ ಜಾನಪದ ವಿದ್ವಾಂಸರಾದ ಬನಂಜೆ ಬಾಬು ಅಮೀನ್ ಅವರು ಇದ್ದಾರೆ. ಈಗಾಗಲೇ ಮಕ್ಕಳಲ್ಲಿ ಜ್ಞಾನದ ಕೊರತೆಯನ್ನ ನಾವೇನ್ ಕಾಣ್ತಾ ಇದ್ದೇವೆ ಅನ್ನುವ ಕುರಿತು ಚರ್ಚೆಯನ್ನ ಮಾಡಿದ್ವಿ. ಹಾಗೆ ಎಲ್ಲೊಂದು ಕಡೆ ಜ್ಯೋತಿಷ್ಯ, ಸಾಮಾನ್ಯವಾಗಿ ಈಗ ಆಸ್ತಿಕರು ಕೂಡ ಜ್ಯೋತಿಷ್ಯದ ಕಡೆಗೆ ಒಲವು ತೋರಿಸುವ ಒಂದು ಮಟ್ಟ ಕಡಿಮೆ ಆಗಿದೆ ಮುಂಚೆಗೆ ಹೋಲಿಸಿದ್ರೆ. ಸೊ ಕೆಲವೊಂದು 20 ವರ್ಷಗಳ ಹಿಂದೆ ಇದ್ದಂತಹ ಜ್ಯೋತಿಷ್ಯದ ನಂಬಿಕೆ ಈ ಬಾರಿ ಈ ಒಂದು ಈಗ ಇರುವಂತಹ ಟ್ರೆಂಡ್ ಬಹಳಷ್ಟು ಕಡಿಮೆ ಆಗಿದೆ. ಆದ್ರೆ ಇಲ್ಲಿ ನಡೆದಂತಹ ಒಂದು ಘಟನೆ, ಆ ಪರಿವಾರದವರು ಹೋಗಿ ಜ್ಯೋತಿಷ್ಯರ ಮೊರೆ ಹೋಗ್ತಾರೆ. ಜ್ಯೋತಿಷ್ಯರು ಹೇಳ್ತಾರೆ ಕೊರಗುಜ್ಜ ದೈವನಿಗೆ ಅಸಮಾಧಾನ ಉಂಟಾಗಿದೆ, ಯಾರೋ ಅವರಿಗೆ ಸೂಚನೆ ಕೊಟ್ಟಿದ್ದಾರೆ, ಜ್ಯೋತಿಷ್ಯರ ಹತ್ರ ಹೋಗಿ ಅಂತ. ಹಾಗಾದ್ರೆ ಜ್ಯೋತಿಷ್ಯವನ್ನ ನಂಬದೇ ಇರುವಂತಹ ಕುಟುಂಬಗಳು, ಅವರು ಬೇಸಿಕ್ಲಿ ಆಸ್ತಿಕರಾಗಿದ್ರು ಕೂಡ ಜ್ಯೋತಿಷ್ಯರನ್ನು ನಂಬೋದಿಲ್ಲ. ಈಗ ಅವ್ರು ಕೂಡ ಪ್ರಶ್ನೆ, ಹಾಗಾದ್ರೆ ಜ್ಯೋತಿಷ್ಯರು ನಿಜಾನಾ, ಜ್ಯೋತಿಷ್ಯರು ಹೇಳಿದಂತಹ ಮಾತುಗಳು ನಿಜವಾಗ್ತದ ಅಂತ? ನೋಡಿ, ಜ್ಯೋತಿಷ್ಯ ಎಷ್ಟು ಸರಿ ಅಂತ ಹೇಳುವುದು ಬಹಳ ವಿಚಾರಾಸ್ಪದವಾದ ವಿಚಾರಗಳು, ತುಂಬಾ ಚರ್ಚೆಗೆ ಒಳಗಾಗುದು. ಆದರೆ ಖಗೋಳಶಾಸ್ತ್ರವನ್ನು, ಗಣಿತಶಾಸ್ತ್ರವನ್ನು ಅನುಲಕ್ಷಿಸಿ ಯಾರು ಅಧ್ಯಯನ ಮಾಡಿದ್ದಾರೆ ಅವರ ಜ್ಯೋತಿಷ್ಯ ಪಕ್ಕ. ಎಲ್ಲರೂ ಜ್ಯೋತಿಷಿಗಳಲ್ಲ, ಎಲ್ಲರೂ ನಾನು ನೀವು ಹೋದವಾಗ ನಮಗೊಂದು ಸಮಾಧಾನ ಮಾಡಿಕೊಡ್ಲಿಕ್ಕೆ ಸಾಕು. ಆದರೆ ನಿಜವಾಗಿ ಖಗೋಳ ನಿಮ್ಗೆ ಗೊತ್ತಾಯಿತು, ಗಣಿತಶಾಸ್ತ್ರದ ಆ ಒಂದು ಪಕ್ಕಾ ವಿದ್ಯೆಯನ್ನು ಕಲಿತು ಬಂದವರು ಹೇಳುವಂಥ ಜ್ಯೋತಿಷ್ಯ ಪಕ್ಕ ಇರ್ತದೆ. ಹೌದು. ಮತ್ತೆ ಈ ಸಮಾಜ ನೋಡಿ, ಒಂದು ಭಯಭೀತ ವಾತಾವರಣಕ್ಕೆ ಮುಳುಗಿ ಹೋಗುವವನಿಗೆ ಒಂದು ಹುಲ್ಲು ಕಡ್ಡಿಯು ಆಸರೆ, ಮುಳುಗಿ ಹೋಗುವವನಿಗೆ. ಈಗ ನನ್ನ ಹತ್ರ ಒಬ್ಬರು ಬಂದರು, ನಾನು ಏನು ನೀವು ವೈದ್ಯಕೀಯರ ಎಲ್ಲ ಇದು ಸಲಹೆ ಸೂಚನೆ ಪಡೆದಾಯ್ತು. ಹೌದು, ಯಾರು ಹೇಳಿದ್ರು ಅದು ಕೈ ಬಿಟ್ಟ ವಿಚಾರ, ಇನ್ನು ನಮ್ಮಿಂದ ಆಗುವುದಿಲ್ಲ ಅಂತ ಹೇಳಿದರು. ಹಾಗೆ ನೀವು ಒಂದು ಕೆಲಸ ಮಾಡಿ, ಅಲ್ಲಿ ಒಬ್ಬರು ಜ್ಯೋತಿಷರಿದ್ದಾರೆ, ಒಳ್ಳೆ ಪ್ರಾಮಾಣಿಕ ಒಳ್ಳೆ ಮನುಷ್ಯ, ನೀವು ಅಲ್ಲಿ ಹೋದರೆ ನಿಮಗೊಂದು ಪರಿಹಾರ ಸಿಗ್ಬೋದು. ಹಾಗಾದ್ರೆ ನೀವೇ ಒಂದು ಗಳಿಗೆ ಬನ್ನಿ, ಅವರು ಕರ್ಕೊಂಡು ಹೋಗಿರುವಂಥ ಸಾಧ್ಯತೆ ಉಂಟು.
ಅವರು ಬರೇ ಮುಸ್ಲಿಂ ಒಬ್ಬರು ಹೋದದ್ದು ಅಂತ ನಾನು ಹೆಚ್ಚು ನಂಬುವುದಿಲ್ಲ. ಯಾಕಂತ ಹೇಳಿದ್ರೆ ನಮ್ಮಂಥವ್ರು ಯಾರಾದರೂ ಅವರಿಗೆ ಒಂದು ಗೈಡೆನ್ಸ್ ಅಂತ ಹೇಳ್ತೇವೆ ನಾವು, ಒಂದು ನೆರವು ಆಪತ್ಕಾಲಕ್ಕೆ. ಅವರು ಆ ಮನುಷ್ಯ ಒಳ್ಳೆಯವರಾಗಿದ್ದರೆ ಅವರೊಟ್ಟಿಗೆ ಹೋಗ್ತಾರೆ, ಅಂಥದ್ದೇನಿಲ್ಲ. ಬಹಳ ಮುಂದಿನಿಂದಲೇ ಇದು ನಡೀತಾ ಬಂದಿದೆ. ಇಲ್ಲಿ ಬಂದವರು ಕೂಡ ಅನೇಕರು ಈ ರೀತಿಯ ಒಂದು ಆಪತ್ಕಾಲದಲ್ಲಿ ಸಲಹೆಗಾಗಿ ಇನ್ನೊಬ್ಬರನ್ನು ಕರ್ಕೊಂಡು ಹೋಗ್ತದೆ, ಹಾಗೆ ಕೊಂಡು ಹೋಗಿದ್ರು ಇರ್ಬೋದು. ಮತ್ತು ಆಪತ್ಕಾಲಕ್ಕೆ ತೃಣವೇ ಪರ್ವತವಲ್ಲವೇ ಅಂತಹ ಇದುಂಟು, ಪರಿಸ್ಥಿತಿ ಉಂಟು. ಹಾಗೆ ಆ ಜ್ಯೋತಿಷ್ಯರನ್ನು ಎಲ್ಲರನ್ನು ಸುಳ್ಳು ಅಂತೇಳಿ ನಾನು ಖಂಡಿತ ಹೇಳೋದಿಲ್ಲ. ಕೆಲವರು ಹೊಟ್ಟೆಪಾಡಿಗಾಗಿ ಏನಾದರೂ ಅವರಿಗೆ ಅಲ್ಲಿ ಏನು ಘಟನೆ, ನನ್ನ ದನ ತಪ್ಪಿ ಹೋಗಿದೆ, ಹಗ್ಗ ಲೂಸ್ ಆಗಿದೆ, ಹಗ್ಗ ತುಂಡಾಗುವ ಸ್ಥಿತಿಯಲ್ಲಿತ್ತು, ಹಗ್ಗ ಎಳ್ಕೊಂಡು ಹೋಗಿದೆ, ಅಥವಾ ಮಗ ಬೊಂಬಾಯಿ ಹೋಗಿದ್ದಾನೆ, ಯಾರ ಬೆನ್ನಿಂದ ಓಡಿ ಹೋಗಿದ್ದಾನೆ. ಇದೆಲ್ಲ ಚಿಲ್ಲರೆ ವಿಷಯಗಳು. ಅಂದರೆ ನಾವು ಜ್ಯೋತಿಷ್ಯರ ಹತ್ರ ಹೋಗುವವರು ಆಲೋಚನೆ ಮಾಡಬೇಕು. ಆದರೆ ಇಲ್ಲಿ ನಾನು ಅಂತಹ ಭಾವನೆಯನ್ನು ತಾಳುವುದಿಲ್ಲ. ಯಾಕೆಂತ ಹೇಳಿದರೆ ಇವರು ತಕ್ಕ ಮಟ್ಟಿಗೆ ಪಕ್ಕ ಜ್ಯೋತಿಷ್ಯರ ಹತ್ರ ಹೋಗಿರ್ಬೇಕಂತ ಹೇಳಿದ್ರೆ ಅವರು ಹೇಳಿದ್ದೆಲ್ಲವೂ ಸತ್ಯ ಆಯ್ತು. ಹೌದು. ಬಹುಶಃ ಈಗ ಏನು ಬಾಲಕ ಮನೆಯವರು ಜ್ಯೋತಿಷ್ಯರಂ ಅವರೇ ಹೋಗ್ತಾರೆ, ಹಾಗೇನೆ ಕಳ್ಳತನ ಆಗ್ತದೆ, ಆದ್ರೆ ದೇವಸ್ಥಾನದ ಆಡಳಿತ ಮಂಡಳಿ ಯಾವುದೇ ಪೊಲೀಸ್ ಕಂಪ್ಲೇಂಟ್ ಅನ್ನ ಕೊಟ್ಟಿಲ್ಲ. ಸೊ ಇದು ಕೂಡ ಒಂದು ಪ್ರಶ್ನೆ, ಹಾಗೆ ಚರ್ಚೆಗೆ ಬರುವ ವಿಷಯ. ಕಳ್ಳತನ ಆಗಿದ್ರು ಕೂಡ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿಲ್ಲ. ನಾನು ಯಾಕೆ ಹೇಳಬೇಕು, ಹೆಚ್ಚಿನ ದೇವಸ್ಥಾನಗಳಲ್ಲಿ ಲೆಕ್ಕಕ್ಕೆ ತಂದೆ ತಾಯಿ ಇಲ್ಲ, ಆದ್ರಿಂದ ಯಾರು ಹೆಚ್ಚಿನವರು ಅದರ ಬಗ್ಗೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗೋದಿಲ್ಲ. ಹಾಗೇನೆ ಬಹಳಷ್ಟು ಅಂದ್ರೆ ಆ ಒಂದು ಕದಿಯುವ ಸಂದರ್ಭದಲ್ಲಿ ದೇವರ ಹತ್ರ ನಮ್ಗೇನಿಲ್ಲ. ಒಮ್ಮೆ ಮಹಾಂಕಾಳಿ ಅಮ್ಮನವರು ಇಲ್ಲಿ ಅಂಬಲ್ಪಾಡಿಯಲ್ಲಿ ದೊಡ್ಡ ದೇವಸ್ಥಾನ ನಿಮ್ಗೆ ಗೊತ್ತಿದ್ದಾಗೆ, ಮಹಾಂಕಾಳಿ ಅಮ್ಮನವರ ಹತ್ರ ತಂದು ಹಾಕಿ ದೇವರ ಕೈಯಲ್ಲಿ ಕೊಟ್ಟು ನನಗೇನು ಗತಿ ಇಲ್ಲ. ಅಲ್ಲಿ ದರ್ಶನಾವೇಶದಲ್ಲಿ ಅಲ್ಲಿ ತುಂಬಾ ಕಾರಣಿಕದ ಒಂದು ಶಕ್ತಿ ಅದು. ದರ್ಶನಾವೇಶದಲ್ಲಿ ಒಂದು ಹೇಳಿದ ಮಾತು ಹೇಳಿದ ಹಾಗೆ, ಅಂಬಲ್ಪಾಡಿ ತುಂಬ ಹೆಸರು ಇದು ಇತಿಹಾಸ ಪ್ರಸಿದ್ಧ. ಅಲ್ಲಿ ದೇವರು ಹೇಳಿದಂತೆ ಅವನಿಗೇನು ಇಲ್ಲ ಅಂತೇಳಿ ನನ್ನ ಹತ್ರ ಕೇಳಿದ, ನಾನೇ ಕೊಟ್ಟೆ, ನೀವು ಮುಂದುವರಿಯೋದು ಬೇಡ ಅಂತ. ಒಂದು ಸ್ವಲ್ಪ ವರ್ಷದ ಮೊದಲು ನಡೆದ ಘಟನೆ. ಹೌದು, ಹಾಗೆಯೂ ಇರ್ತದೆ. ನೀವು ಹೇಳಿದ್ರಲ್ಲಿ ಎರಡು ಸತ್ಯಾಂಶವೂ ಇರ್ತದೆ, ತಾತ್ಪರ್ಯಗಳು. ಸೊ ಈಗ ದೇವಸ್ಥಾನದ ಹಣ ಏನು ಕದ್ದುವಂತಹ ಸಂದರ್ಭದಲ್ಲಿ ಒಂದು ಮುದುಕರು ಅಥವಾ ಒಂದು ವಯಸ್ಸಾದವರು ಬಂದು ಕದಿಬೇಡಿ, ತಪ್ಪು ಅನ್ನುವ ಸೂಚನೆ ಕೂಡ ಸಿಕ್ಕಿದೆ. ನಮ್ಮಲ್ಲಿ ಒಂದು ನಂಬಿಕೆ ಉಂಟು, ಏನಂತ ಹೇಳಿದ್ರೆ ಅಲ್ಲಿ ಪ್ರತಿಷ್ಠಾಪಿತ ದೈವ ಯಾವುದೋ ಒಂದು ರೂಪದಲ್ಲಿ, ನಮ್ಮಲ್ಲಿ ನಾವು ಗರಡಿಯನ್ನು ಕೋಟಿ ಚೆನ್ನೈಯರನ್ನು ಅನವರತ ನಂಬುವವರು, ನಮ್ಗೆ ಅನೇಕ ಸಲ ರೋಚಕವಾದ ಒಂದು ಅನುಭವ ಬಂದಿದೆ. ನಾನು ಜೀವಂತ ಸಾಕ್ಷಿ. ಯಾಕಂತ ಹೇಳಿದ್ರೆ ಇವತ್ತು ರಾತ್ರಿಯಲ್ಲಿ ಏನೋ ದೊಡ್ಡ ಗಂಡಾಂತರ, ನಾವು ನಂಬಿದಂತಹ ಶಕ್ತಿಗಳನ್ನು ನೆನವರಿಕೆ ಮಾಡಿದರೆ ಮರುದಿವಸ ನನಗೊಂದು 35,000 ಬೇಕಿದ್ರೆ ಮರುದಿವಸ ಯಾರೋ ಪುಣ್ಯಾತ್ಮ ಬಂದು ನೀವು ಹಿಡಿದುಕೊಳ್ಳಿ ಈಗ ಮತ್ತೆ ಕೊಡಿ ಅಂತೇಳಿ ಕೊಟ್ಟ ಅನೇಕ ರೋಚಕ. ಅಂದ್ರೆ ಇದು ಕಾಲ್ಪನಿಕ ಅಲ್ಲ, ಸತ್ಯ ವಿಚಾರ. ನೀವು ಹೇಳಿದಾಗೆ ಪ್ರತಿ ಬಾರಿ ಕಾಕತಾಳೀಯ ಆಗೋದಿಲ್ಲ, ಕೆಲವೊಮ್ಮೆ ಕಾಕತಾಳೀಯ ಆಗಿರ್ಬೋದು, ಎಲ್ಲಾ ಸಂದರ್ಭಗಳು ಅದು ಏನು ಆಗುವುದಿಲ್ಲ ಅಂತ ಹೇಳಿದ್ರೆ ಮನಸ್ಸು ತುಂಬಿ ಬರಬೇಕು. ನೀವು ಪುರಾಣದಲ್ಲಿ ಕೇಳಿದ್ದೀರಿ, ಮಹಾಭಾರತದಲ್ಲಿ ದ್ರೌಪದಿ ಪಂಚವಲ್ಲಭೆ, ಅವಳು ಯಜ್ಞದಲ್ಲಿ ಇದರಲ್ಲಿ ಹುಟ್ಟಿ ಬಂದವಳು, ಅಗ್ನಿ ಇದು ಎಂತ ಸಂಭವೆ. ಅಂತಹ ದ್ರೌಪದಿ ಸೀರೆಯನ್ನು ಎಳೆಯುವಾಗ ಕೃಷ್ಣ ಕೃಷ್ಣ ಅಂತೇಳಿ ಒಂದು ಕೈಯನ್ನು ಸೀರೆಯಲ್ಲಿ ಹಿಡಿದುಕೊಂಡು, ಕೃಷ್ಣ ಅಲ್ಲಿವರೆಗೂ ಬರಲಿಲ್ಲ, ಕೃಷ್ಣ ಬರಲಿಲ್ಲ, ಎಲ್ಲವನ್ನು ಬಿಟ್ಟು ಕೃಷ್ಣ ಅಂತ ಹೇಳಿದ ಕೃಷ್ಣ ಬಂದದ್ದು. ಅದೇ ಎಲ್ಲವನ್ನು ನಾನು ಇಲ್ಲ, ನೀನೇ ಸರ್ವಸ್ವ, ನೀನೇ ನನ್ನ ಅಧಿದೈವ, ನೀನೇ ರಕ್ಷಣೆ ಮಾಡ್ಬೇಕಂತ ಬಿದ್ದಾಗ ದೈವ ಉಂಟು. ಸೊ ಬಹುಶಃ ನಾವು ನಮ್ಮನ್ನ ಅರ್ಪಿಸಿಕೊಂಡಾಗ ದೈವಿ ಶಕ್ತಿ ಅನ್ನುವಂಥದ್ದು ತಾದಾತ್ಮತೆ ಬೇಕು. ಏನು ಇದು ಎಂಥದ್ದು, ನಾನೀಗ ತಂದೆಯವರು ಹೇಳಿದಂತೆ ಬಂದಿದ್ದೇನೆ, ನಾವು ಮಾವ ಅಂತ ಹೇಳಿದಂತೆ ಬಂದಿದ್ದೇವೆ, ಇದರ ಮೇಲೆ ನಮ್ಗೆ ನಂಬಿಕೆ ಇಲ್ಲ. ಎಂಥದ್ದು ದೈವ ಅಂತ ಹೇಳಿದರೆ ಈ ಎಲ್ಲ ಈಗ ಮುಂಬೈಯಲ್ಲಿ ಬಂದ ಮಕ್ಕಳೆಲ್ಲ ಇದ್ದಾರೆ, ಒಂದು ಟೆಸ್ಟಿಂಗ್ ಅಂದರೆ ಅದು ಇರ್ತದೆ, ಇಲ್ಲ ಅಂತ ಹೇಳಿ ಇಲ್ಲ, ಅದು ಮಕ್ಕಳ ತಪ್ಪಲ್ಲ, ಮಕ್ಕಳ ಅನುಭವದ ಕೊರತೆ ಉಂಟು, ತುಂಬ ಕೊರತೆ ಉಂಟು. ಹಾಗೆ ಬಹುಶಃ ಈಗ ಭೂತಾರಾಧನೆ ಅನ್ನುವಂಥದ್ದು ತುಳುನಾಡಿನಲ್ಲಿ ಬಹಳ ಒಂದು ನಂಬಿಕೆ ಇರುವಂಥದ್ದು. ಟೋಟಲಿ ಕಟ್ಪಾಡಿಯ ಒಂದು ಇಶ್ಯೂ, ಕಟ್ಪಾಡಿಯ ಒಂದು ಘಟನೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಕಟ್ಪಾಡಿ ಅಲ್ಲ, ಇವತ್ತು ಪುತ್ತೂರು ಹೋಗಿ, ವಿಟ್ಲಕ್ಕೆ ಹೋಗಿ, ಮೊನ್ನೆ
ಒಂದು ಗರಡಿಯಲ್ಲಿ ದೇವಿ ವೈದ್ಯತಿಯ ಅಂಗಕ್ಕೆ ಹಸ್ತ ಸ್ಪರ್ಶ ಮಾಡಿದ್ದು, ಅದು ಒಳ್ಳೇದಿರಲಿ ಕೆಟ್ಟದಿರಲಿ, ಇಂತಹ ಕೆಟ್ಟ ವ್ಯಸನಗಳು ಮಕ್ಕಳ ಹತ್ರ ಬರಬಾರದು. ಸಾಮಾಜಿಕ ಜಾಲತಾಣಗಳಲ್ಲಿ ಅದು ನೋಡಿ, ಸಾಮಾಜಿಕ ಜಾಲತಾಣದಲ್ಲಿ ನೀವು ನೋಡ್ತಾ ಇದ್ದೀರ, ಮೂಡುಬಿದ್ರೆಯಲ್ಲಿ ಒಂದು ಗಣೇಶೋತ್ಸವದಲ್ಲಿ ಅವರು DJ ಆ ಒಂದು ಶಬ್ದಕ್ಕೆ ಪುಣ್ಯಾತ್ಮ ಅವ ಅಲ್ಲಿ ಸತ್ತು, ಅಂದ್ರೆ ಅದು ಗಾಡಿ ಚಾಲನೆಯಲ್ಲಿತ್ತು, ಗಾಡಿ ಅವನಿಗೆ ಸೀಮಿತಕ್ಕೆ ಬರಲಿಲ್ಲ, ಅವ ಸತ್ರು ಈ DJ ಯಾರೂ ಕೇಳಲಿಲ್ಲ. ಆಗಲೇ ಅದನ್ನು ವಾಟ್ಸಪ್ನಲ್ಲಿ ಅಮೆರಿಕದವರೆಗೆ ಅದು ರಿಪೋರ್ಟ್ ಆಯಿತು. ನಮ್ಮಲ್ಲಿ ಸಣ್ಣತನ ಬೆಳೀತಾ ಉಂಟು. ನಮ್ಮ ಮಕ್ಕಳಲ್ಲಿ ಎಲ್ಲೊಂದು ಕಡೆ ನಾವು ಬೆಳೀತಾ ಇದ್ದಂಗೆ ನಮ್ಮಲ್ಲಿ ಸಣ್ಣತನ ಬೆಳೀತಾ ಉಂಟು. ಯಾಕೆಂತ ಹೇಳಿದ್ರೆ ಆಸ್ಪತ್ರೆಗೆ ಹೊತ್ತೊಯ್ಯುವವರು ಯಾರು ಇಲ್ಲ. ಹೆಣವನ್ನು ಆ ಹೃದಯ ವಿದ್ರಾವಕ ಸ್ಥಿತಿಯಲ್ಲಿ ಹೆಣ ಬಿದ್ದುಕೊಂಡಿರುವಾಗ ಅದನ್ನು ಎತ್ತಿಕೊಂಡು ಹೋಗಿ ನಾವು ಆಸ್ಪತ್ರೆಗೆ ದಾಖಲು ಮಾಡುವಂತ, ಅಲ್ಲಿ ಕೂಡಲೇ 2.5 ಗಂಟೆಗೆ ಮೊನ್ನೆ ಮಲ್ಪೆಯಲ್ಲಿ ಒಂದು ಡಿವೈಡರಿಗೆ ತಾಗಿ 3 ಪ್ರಾಣ ವಿಲಿ ಒದ್ದಾಡ್ತಾ ಚರಂಡಿಯಲ್ಲಿರೋ ಅವರನ್ನು ವಿಡಿಯೋ ಮಾಡಿದ್ರು, ವಿಡಿಯೋ ಚಿತ್ರೀಕರಣಗಳು ಮಾಡ್ತವೆ, ಅದನ್ನು ವಾಟ್ಸಪ್ನಲ್ಲಿ ಊರೆಲ್ಲ ವೈರಲ್. ಇದು ತಪ್ಪು, ಇದು ಸರಿಯಲ್ಲ. ನಮ್ಮಲ್ಲಿ ಯಾವುದೇ ರೀತಿಯಲ್ಲಿ ಆದರೆ ಅದಕ್ಕೊಂದು ತಹಬಂದಿ, ಒಂದು ರೀತಿಯ ಒಂದು ಏನು ನಿಮ್ಮ ಕಂಟ್ರೋಲ್ ಬೇಕು. ಖಂಡಿತ. ಈಗ ಈ ಒಂದು ಒಟ್ಟಾರೆ ಘಟನೆಯ ಬಗ್ಗೆ ಏನ್ ಹೇಳ್ತೀರಿ? ಬಹುಶಃ ಇದಕ್ಕೆ ಪ್ರಶ್ನೆಗಳು ಕೂಡ ಹುಟ್ಕೊಳ್ತಾ ಇದೆ. ನಿಮ್ಮ ಒಂದು ನೀವು ಬರೆದಂತಹ 20 ಪುಸ್ತಕಗಳಾಗಿರ್ಬೋದು ಅಥವಾ ಭೂತಾರಾಧನೆಯ ಬಗ್ಗೆ ವಿಶೇಷವಾಗಿ ಸ್ಟಡಿ ಅಥವಾ ಅಧ್ಯಯನ ಮಾಡಿದ ಪ್ರಕಾರ ನಿಮ್ಮ ಒಂದು ಒಟ್ಟಾರೆ ತಾತ್ಪರ್ಯ ಏನು ಈ ಒಂದು ಘಟನೆಯ ಬಗ್ಗೆ? ನಾನು ತುಳುನಾಡಿನ ಸಾಂಸ್ಕೃತಿಕ ವಿಶ್ಲೇಷಣೆ ಅಂತೇಳಿ ಬರೆದಿದ್ದೇನೆ. ಈಗ ಅದು 700 ರೂಪಾಯಿಯ ಪುಸ್ತಕ, ದಪ್ಪ ಪುಸ್ತಕ. ಅದೊಂದು ತಕ್ಕ ಮಟ್ಟಿಗೆ ನಂದು ಒಂದು ಸಂಶೋಧನಾತ್ಮಕ ಇರುತ್ತೆ. ಡಾಕ್ಟರ್ BA ವಿವೇಕ ರೈ, ಡಾಕ್ಟರ್ ಅಮೃತ್ ಸೋಮೇಶ್ವರ್, ಡಾಕ್ಟರ್ ವಾಮನ್ ನಂದಾವರ್, ಇಂತಹ ಘಟಾನುಘಟಿಗಳು, ಡಾಕ್ಟರ್ ಪಾಲ್ತಾಡಿ ರಾಮಕೃಷ್ಣಾಚಾರ್ಯರು, ಡಾಕ್ಟರ್ ಗಣನಾಥ ಎಕ್ಕಾರರು, ಡಾಕ್ಟರ್ ಗಣೇಶಮೀನ್ ಸಂಕಮರ್, ಇಂತಹ ಮೇಧಾವಿಗಳು ತುಳುನಾಡಿನಲ್ಲಿ ಬೇಕಷ್ಟು ದೈವಾರಾಧನೆಯ ಬಗ್ಗೆ ಕೂಲಂಕುಷವಾಗಿ ವಿಶ್ಲೇಷಣಾತ್ಮಕವಾಗಿ ವಿವರವಾದ ಅಧ್ಯಯನ ಮಾಡಿ ಅನೇಕ ಕೃತಿಗಳನ್ನು ಪ್ರಕಟಿಸಿದ್ದಾರೆ. ಡಾಕ್ಟರ್ ಚಿನ್ನಪ್ಪ ಗೌಡ್ರಂಥವರು ಎಷ್ಟೋ ಹೆಸರುಂಟು. ಹಾಗಿದ್ರೆ ಈ ದೈವಾರಾಧನೆಯ ಬಗ್ಗೆ ನಾವು ಭೂತ ಅಂತ ಹೇಳುವುದಿಲ್ಲ, ದೈವಾರಾಧನೆ ಬಗ್ಗೆ ಒಂದು ಎತ್ತರದ ಸ್ಥಾನ ನಮ್ಮದು. ನಾವು ಹೃದಯ ಸಿಂಹಾಸನದಲ್ಲಿ ದೈವಗಳನ್ನು ಆರಾಧನೆ ಮಾಡ್ತೇವೆ. ಈ ದೈವಾರಾಧನೆಯ ಬಗ್ಗೆ ನಾವು ಯಾವ ಕಾಲಕ್ಕೂ ಅದನ್ನು ಬಿಟ್ಟುಕೊಡುವಂಥ ಸ್ಥಿತಿಯಲ್ಲಿಲ್ಲ. ನಮಗೆ ಅಚಲ ವಿಶ್ವಾಸ ಉಂಟು. ನಂಬಿದವರಿಗೆ ಇಂಬು ಕೊಡುವ, ಸತ್ಯ ಗೆಲ್ಲಿಸಿಕೊಡುವ ದೈವ, ಆ ದೈವವನ್ನು ನಾವು ನಂಬ್ತೇವೆ, ಅಂಥ ಶಕ್ತಿಗಳನ್ನು. ಇವತ್ತು ಏನಾಗಿದೆ ಅಂತ ಹೇಳಿದರೆ ಸ್ವಲ್ಪ ಬಣ್ಣ ಮಾಸಿ ಹೋಗಿದೆ, ಅದಕ್ಕೆ ಕಿಲುಬು ಹಿಡಿದಿದೆ. ಯಾಕಂತ ಹೇಳಿದರೆ ವಿಶ್ವಾಸ ನಂಬಬೇಕೋ ನಂಬಬಾರ್ದು, ಇದಕ್ಕೆ ನೈತಿಕ ಶಿಕ್ಷಣದ ಕೊರತೆ ಉಂಟು. ಹಿರಿಯರದ್ದು ನಮ್ಮಂಥವರದ್ದು ದೊಡ್ಡ ಪಾಲುಂಟು ನಾನು ಹೇಳುವುದು. ಯಾಕೆ ಆದ್ದರಿಂದ ಯಾರು ದಯವಿಟ್ಟು ವೀಕ್ಷಕರಲ್ಲಿ ನಾನು ಮನವಿ ಮಾಡಿಕೊಳ್ಳುವುದು, ಯಾವುದನ್ನು ಅಪಭ್ರಂಶಾತ್ಮಕವಾದ ರೀತಿಯಲ್ಲಿ ನಮ್ಮವರು ಸಾವಿರ ವರ್ಷದಿಂದ ನಂಬಿಕೊಂಡಂಥ ದೈವಗಳನ್ನು ಅವಮಾನ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಡಿ. ಯಾಕೆ ಅಂತ ಹೇಳಿದರೆ ಇವತ್ತು ಲಕ್ಷ ಹೃದಯಗಳಲ್ಲಿ ಆ ದೈವಗಳ ಬಗ್ಗೆ ಭಕ್ತಿ, ಇದು ಪಾರವಶ್ಯಕತೆ ಅದು ಮೆರೀತಾ ಉಂಟು. ಅದನ್ನು ನಾವು ಯಾವಾಗಲೂ ಅದೇ ಸತ್ಯ, 1000 ಜನ ಹೇಳಿದರೆ ಅದೇ ಸತ್ಯ. ಹೌದು. ಬಹುಶಃ ನಾವು ಈ ಒಂದು ತುಳುನಾಡಿನಲ್ಲಿ ಹುಟ್ಟಿ ಬೆಳೆದವರಾಗಿರೋದ್ರಿಂದ ಆವಾಗ ನಮಗೆ ವಿಪರೀತವಾದಂಥ ಒಂದು ನಂಬಿಕೆ. ಸೊ ನಂಬಿಕೆಗಳನ್ನ ಕೆಲವರು ಹೇಳ್ತಾರೆ ನಂಬಿಕೆ ಎಷ್ಟು ಬೇಕೋ ಅಷ್ಟೇ ಒಳಿತು ಅಂತ. ಓವರ್ ಆದಂಥದ್ದು ಪ್ರತಿಯೊಂದು ಚಿಕ್ಕ ಪುಟ್ಟ ಘಟನೆಗಳಿಗೂ ಕೂಡ ದೈವ ಅಥವಾ ದೇವರ ಮೊರೆ ಹೋಗುದು, ಇದು ಎಷ್ಟರ ಮಟ್ಟಿಗೆ ಸರಿ? ಅವಿದ್ಯಾವಂತರಾಗಿದ್ದ ಕಾಲದಲ್ಲಿ ಸರಿ ಇತ್ತು. ಈಗ ವಿದ್ಯಾವಂತರು ಅಷ್ಟು ಮೊರೆ ಹೋಗೋದಿಲ್ಲ. ಅತೀವವಾದ ಸಂಕಷ್ಟ ಬಂದಾಗ ಒಂಚೂರು ದೈವಕ್ಕೆ ಪ್ರಾರ್ಥನೆ ಮಾಡಿ ಅಂತ ಹೇಳ್ತಾರೆ ಅಷ್ಟೇ. ಸೊ ನಂಬಿಕೆ ಅನ್ನುವಂಥದ್ದು ಬ್ಯಾಲೆನ್ಸ್ಡ್ ರೀತಿಯಲ್ಲಿ ಇರಬೇಕು. ಈಗ ಕೆಲವು ನಂಬಿಕೆಗಳನ್ನ ನಾವು ತುಂಬಾ ನಂಬ್ತೇವೆ, ಆ ಒಂದು ನಂಬಿಕೆನೇ ನಮ್ಗೆಲ್ಲ ಅನ್ನುವ ಪರಿಸ್ಥಿತಿ ಅಥವಾ ಮಟ್ಟಕ್ಕೆ ಹೋಗಿದೆ. ಮನುಷ್ಯನ ಹತ್ರ ಯೋಚನೆ ಮಾಡಲಿಕ್ಕೆ ಅವನಲ್ಲಿ ಹೆಚ್ಚು ಅವಕಾಶ ಇಲ್ಲದಿದ್ರೆ ಆ ನಂಬಿಕೆಗೆ ಸಂಪೂರ್ಣ ಶರಣಾಗ್ತಾನೆ. ಇವತ್ತು ಹಾಗಿಲ್ಲ. ಇವತ್ತು ನೀವು ಕೇಳಬಹುದು, ಮೊದಲೆಲ್ಲ ವಾಕ್ಷ, ನಿನ್ನ ನಾಲಿಗೆ ಹೋಗಲಿ ಧರ್ಮಸ್ಥಳಕ್ಕೆ ಬೀಳಲಿ, ನಿನ್ನ ನಾಲಿಗೆ ಹೋಗಿ ಕೊಲ್ಲೂರಿಗೆ ಬೀಳಲಿ, ಕಟೀಲಿಗೆ ಬೀಳಲಿ. ಇವತ್ತು ವಿದ್ಯಾವಂತರಾದ ಹೆಣ್ಣು ಮಕ್ಕಳು ಯಾರು ಈ ಮಾತನ್ನು ಹೇಳುವುದಿಲ್ಲ. ತುಳುನಾಡಿನಲ್ಲಿ ನಾಲಿಗೆ ಹೋಗಿ ಬೆಳೆದಲ್ಲಿ ಪರಿಹಾರ ಕೇಳಲೇಬೇಕು. ಈಗ ಯಾವತ್ತು ಯಾರು ಮಾತಾಡುವುದಿಲ್ಲ. ಇವತ್ತು ವಿದ್ಯಾವಂತರು ವಿದ್ಯೆ ಕಲಿತ ಕೂಡಲೇ ಮನೋವಿಕಾಸ ಜ್ಞಾನ ಅವರನ್ನು ತಾನಾಗಿ ಅಪಿ ಹಿಡಿದುಕೊಂಡು ಬರ್ತದೆ. ಎಲ್ಲದಕ್ಕೆ ಹಾಗೆ ಹೋಗುವುದಿಲ್ಲ. ಅತೀವವಾದ ಕಷ್ಟ ಬಂದವಾಗ ದೈವಕ್ಕೆ ಆಣೆ ಪ್ರಮಾಣಗಳು, ಅದೇ ಆಣೆ ಪ್ರಮಾಣ ನಾನು ಹೇಳಿದೆ. ಈ ವಾಕ್ಯ ಅಂತ ಹೇಳಿದ್ರೆ ವಾಕ್ ದೋಷ, ಆಣೆ ಪ್ರಮಾಣ.
ಅದರಲ್ಲಿ ಇವತ್ತು ಕೈದಾಗಿ ಹೋಯ್ತು, ಸಂಪೂರ್ಣ ನಾಶ ಆಯಿತು. ಒಂದು ಕಾಲದಲ್ಲಿ ಹಾಗಿತ್ತು, ದೋಣಿ ಪ್ರಯಾಣದ ಕಾಲ ಅದು. ಬಹುಶಃ ನಾವು ಬೆಳೀತಾ ಇದ್ದಾಗ ಅಥವಾ ವಿದ್ಯಾವಂತರಾದಾಗ ಎಲ್ಲೋ ಒಂದು ಕಡೆ ಮೂಢನಂಬಿಕೆಗಳು ತೊಲಗ್ತಾ ಇದೆ, ನಂಬಿಕೆಗಳು ಬೇಕು. ಮೂಢನಂಬಿಕೆ ಬೇಕು ಅಂತ ಹೇಳುವುದಿಲ್ಲ. ಎಲ್ಲದಕ್ಕೆ ಹೋಗುದು ಒಂದು ಕೃತ್ರಿಮ ಮಾಟ ಮಾಡಿ ನೋ, ಅದಕ್ಕೆ ನಾನು ಬೆಂಬಲವೂ ಕೊಡುವುದಿಲ್ಲ. ನಾವು ಅಂತ ಕ್ಷುದ್ರ ನಂಬಿಕೆ ಇರಬೇಕು, ನಂಬಿಕೆ ಬೇಕು. ನಂಬಿಕೆ ಇಲ್ದಿದ್ರೆ ಒಬ್ಬ ಮಾನವ ಈ ಸಂತಾನದ ಒಂದು ಭವಿತವ್ಯದಲ್ಲಿ ಅವರು ಮುಂದೆ ಹೋಗ್ಲಿಕ್ಕೆ ದಾರಿ ಕಡಿಮೆ ಆಗ್ತಾ ಹೋಗ್ತದೆ. ನಂಬಿಕೆ ಬೇಕು, ದೃಢ ವಿಶ್ವಾಸ. ಈಗಿನ ಸ್ಥಿತಿಯಲ್ಲಿ ಆಣೆ ಪ್ರಮಾಣಗಳು ಏನಿದೆ ಅದನ್ನ ನಂಬ್ತಾರ ಅಥವಾ ಆ ನಂಬಿಕೆ ಸತ್ಯ ಆದಂತಹ ಪ್ರಮಾದಗಳಿದೆಯಾ ಈಗ ಕಾಲಘಟ್ಟದಲ್ಲಿ? ಈಗಲೂ ಉಂಟು. ಯಾಕಂತ ಹೇಳಿದ್ರೆ ನಾವು ನೋಡಿ, ಹಿರಿಯರು ಎಲ್ಲಿವರೆಗೆ ನಮ್ಮ ಇನ್ನೂ ಒಂದು 10-25 ವರ್ಷ ಆ ನಂಬಿಕೆ ಇನ್ನು ಶಾಶ್ವತವಾಗಿ ಉಳಿಯುತ್ತದೆ. ಉಂಟು. ಕೊನೆಯದಾಗಿ ಈ ಒಂದು ಘಟನೆಯ ಬಗ್ಗೆ ಟೋಟಲ್ ಆಗಿ ಏನ್ ಹೇಳ್ತೀರಾ ಜನರಿಗೆ? ಅದೇ ನೋಡಿ, ಚಾನೆಲ್ ನಲ್ಲಿ ರಿಪೋರ್ಟ್ ಆದಂತಹ ವಿಚಾರ ಸತ್ಯ ಆದ್ರೆ ಅದು ಒಂದು ದೃಷ್ಟಿಯಲ್ಲಿ ತಪ್ಪು. ಅದಕ್ಕೆ ಯಾರು ಏನು ಪ್ರಲೋಭನೆ ಅಂತ ಹೇಳ್ತೇವೆ, ಪ್ರಚೋದನಕಾರಿ ಕೆಲಸ ಮಾಡಿದವರು ಗುಂಪಿನಲ್ಲಿ ಯಾರಿದ್ದಾರೆ ಅಂತ ನಮ್ಗೆ ಈಗ ಗೊತ್ತಿಲ್ಲ. ಹೌದು, ಗೊತ್ತಿದ್ರೆ ಆ ಗುಂಪು ಆ ಬಾಲಕನಿಗೆ ಬೆಂಬಲ ಕೊಡುವುದರಲ್ಲಿ ಒಂದು ದೊಡ್ಡ ನಿರ್ಣಾಯಕ ಪಾತ್ರ ಮಾಡಿದೆ. ಅಂತಹ ಕೆಲಸ ತುಳುನಾಡಿನಲ್ಲಿ ನಾನು ಎಲ್ಲ ಮಕ್ಕಳಿಗೆ, ಯಂಗರ್ ಜನರೇಷನ್ ಏನುಂಟು, ಎಳೆಯ ಜನಾಂಗಕ್ಕೆ, ಅದು ಯಾರನ್ನು ಹಿಡಿದುಕೊಂಡು ಮಾತಾಡೋದಿಲ್ಲ, ಎಲ್ಲ ಮಕ್ಕಳಿಗೆ, ಇಲ್ಲಿ ತುಳುನಾಡಿನಲ್ಲಿ ಬದುಕುವ ಎಲ್ಲ ಮಕ್ಕಳಿಗೆ ನೀವು ತುಳುವರಾಗಿ ದೈವದೇವರ ಮೇಲೆ, ನಾಗದೇವರ ಮೇಲೆ, ಅಥವಾ ಅದು ಹಿಂದೂಗಳ ಆಚರಣೆಯ ದೇವರಿರಲಿ, ಬೌದ್ಧರ ಆಚರಣೆ ಇರಲಿ, ಜೈನರ ಆಚರಣೆ ದೇವರಿರಲಿ, ಮುಸ್ಲಿಮರ ಆಚರಣೆ ದೇವರಿರಲಿ, ಕ್ರೈಸ್ತರ ದೇವರ ಆಚರಣೆ ಇರಲಿ, ಎಲ್ಲವನ್ನು ಸಮಾನಸ್ಕಂದವಾಗಿ ನಮಗೆ ಎಷ್ಟು ಬೇಕೋ ಅದನ್ನು ಆರಾಧನೆ ಮಾಡಿಕೊಂಡು ಬನ್ನಿ. ಯಾರ ಬಗ್ಗೆ ಅಪಪ್ರಚಾರ ದಯವಿಟ್ಟು ಮಾಡಬೇಡಿ. ಖಂಡಿತ. ಇಷ್ಟೊತ್ತು ಬಂದು ನಮ್ಮ ತುಳುನಾಡಿನ ಸಂಸ್ಕೃತಿ ಹಾಗೂ ನಂಬಿಕೆಗಳು ಎಷ್ಟು ಅಚಲವಾಗಿ, ಎಷ್ಟು ದಿಟ್ಟವಾಗಿ ನಿಂತಿದೆ ಅನ್ನುವಂಥದ್ದು ಕುರಿತು ಜಿಜ್ಞಾಸೆ ಹಾಗೂ ವಿಮರ್ಶೆಯನ್ನ ಮಾಡಿ, ಚರ್ಚೆಯನ್ನ ಮಾಡಿ ನಮ್ಮ ವೀಕ್ಷಕರಿಗೆ ಅದರ ಬಗ್ಗೆ ಮಾಹಿತಿಯನ್ನು ನೀಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನನಗೂ ಒಂದು ಅವಕಾಶ ಕೊಟ್ಟದ್ದಕ್ಕೆ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಬಹುಶಃ ನಮ್ಮ ತುಳುನಾಡಿನಲ್ಲಿ ನಾಗಾರಾಧನೆ ಆಗಿರ್ಬೋದು, ದೈವಾರಾಧನೆ ವಿಶೇಷವಾದಂತಹ ಒಂದು ಸ್ಥಾನದಲ್ಲಿದೆ. ಆ ವಿಶೇಷವಾದ ಸ್ಥಾನಕ್ಕೆ ಬಹುಶಃ ನಮ್ಮ ಅತಿಥಿ ಬನಂಜೆ ಬಾಬು ಅಮೀನ್ ಅವರು ಹೇಳ್ತಾರೆ, ತಾಯಿ ಅನ್ನುವಂಥದ್ದು ಸತ್ಯ, ತಂದೆ ಅನ್ನುವಂಥದ್ದಕ್ಕೆ ಪ್ರಶ್ನೆ ಮಾಡಲಿಕ್ಕೆ ಹೋಗಬಾರ್ದು, ಅದು ವಿಶ್ವಾಸ. ಅದೇ ರೀತಿ ನಾವು ಬೆಳೀತಾ ಹೋದ ಹಾಗೆ, ಎಲ್ಲೋ ಒಂದು ಕಡೆ ವಿದ್ಯಾವಂತರಾಗ್ತಾ ಹೋದ ಹಾಗೆ ನಂಬಿಕೆಗಳು ನಮ್ಮ ಜೊತೆಗೆ ಇರಬೇಕು, ಮೂಢನಂಬಿಕೆಗಳು ಇರಬಾರ್ದು. ಮುಂದುವರಿತಾ ಹೋದ ಹಾಗೆ ನಮ್ಮ ಸಣ್ಣತನ ಅಥವಾ ಕ್ಷುಲ್ಲಕತನಗಳಿಗೆ ಅವಕಾಶ ನೀಡದೆ ನಮ್ಮ ಹಿರಿಯರು ಏನು ಪಾಲಿಸ್ಕೊಂಡು ಬಂದಿದ್ದಾರೆ ಅದನ್ನ ಪಾಲನೆ ಮಾಡ್ತಾ ಬನ್ನಿ. ನಂಬಿಕೆಗಳು ಯಾವತ್ತಿಗೂ ಸತ್ಯ, ಭೂತಾರಾಧನೆ ಹಾಗೂ ದೈವಾರಾಧನೆ ಸತ್ಯ ಅನ್ನುವಂಥದ್ರ ಕುರಿತು ಬಹಳ ಚೆನ್ನಾಗಿ ಜಿಜ್ಞಾಸೆ ಹಾಗೂ ವಿಮರ್ಶೆಯನ್ನ ಮಾಡಿದ್ದಾರೆ. ಇದಿಷ್ಟು ಈ ಹೊತ್ತಿನ ವಿಶೇಷ. ನಿಮ್ಮೂರಿನ ನಿರಂತರ ಸುದ್ದಿ ಮನರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ.